ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆಗೆ, ರವಿಚಂದ್ರನ್ ಅವರ ಜೊತೆಗೆ, ಶಿವರಾಜ್ ಕುಮಾರ್ ಅವ್ರ ಜೊತೆಗೆ, ಸುದೀಪ್ ಅವರ ಜೊತೆ ನಟಿಸಿದಂತಹ ನಟ. ಏನ್ರು ಏನ್ ಬೊಗಳಿದ್ರೆ ಈ ಫ್ಲೋರ್ಲೇ ನಂಗೆ ಎಂಟ್ರಿ ಇರೋದು, ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಹೀಗೆ ಸಿನಿಮಾಗಳನ್ನೆಲ್ಲ ನೋಡುವಾಗ ನಾನು ಹೀಗೆ ಆಗಬೇಕು ಅಂತ ಹೇಳೋದೊಂದು ಬರ್ತದೆ. ಇದು ದೊಡ್ಡ ಸಮುದ್ರ, ಈಜಲಿಕ್ಕೆ ಕೂಡಿದ್ರೆ ಹಾರಬಹುದು ನೀರಿಗೆ ಅಂತ ಹೇಳಿ ಹುಡರ್ ಅಂತ ಸಿನಿಮಾ ನಡೀತದೆ. ನೀನು ಹೀರೋ ಆಗ್ಲಿಕ್ಕೂ ಅಲ್ಲ, ಯಾವುದಕ್ಕಲ್ಲ, ನೀನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡು ಅಂತ ಹೇಳ್ಕೊಂಡು ಅಸಿಸ್ಟೆಂಟ್ ಆಗಿ, ಕ್ಲಾಪ್ ಮ್ಯಾನ್ ಆಗಿ, ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಎಲ್ಲಾ ಕೆಲಸವನ್ನು ಮಾಡಿಕೊಂಡು ಅದರಲ್ಲಿ ಪ್ರವೇಶ ಕೊಡ್ತೇನೆ. ನೋರ್ದನವ್ರ ಜೊತೆಯಲ್ಲೂ ಯಜಮಾನ್ ಅಂತ ಹೇಳುವ ಒಂದು ಸಿನಿಮಾ ಮಾಡ್ತೇನೆ. ಯಜಮಾನ್ರ ಏನ್ ಹೊರಬಿಟ್ರಿ? ಕೆಲಸ ಎಲ್ಲ ಮುಗೀತು ಸರ್. ಎಲ್ಲರಂತಲ್ಲ ನನ್ನ ಗಂಡ ಅಂತ ಹೇಳಿ ಇನ್ನೊಂದು ಸಿನಿಮಾ ಮಾಡ್ತೇನೆ. ಹಾಗೆ ಒಂದು ಲೀಡ್ ರೋಲ್ ಸಿಗ್ತದೆ, ಮಾನವ 2022 ಅಂತ ಹೇಳಿಕೊಂಡು ಕಣ್ಣ ತುಂಬಾ ಹೊಸ ಹೊಸ ರಾಜ್ಕುಮಾರ್ ಅವರ ಮನೆಯಲ್ಲಿ ಶೂಟಿಂಗ್ ಆಗ್ತದೆ. ಸಫಾರಿ ಕಾರ್ ಹೊಸತು ಬಂದಿದೆ, ನನ್ನನ್ನು ಫ್ರಂಟ್ ಸೀಟ್ ಅಲ್ಲಿ ಇಟ್ಟು ಇದೇ ಪುನೀತ್ ರಾಜ್ಕುಮಾರ್ ಅವರು ಸೀದಾ ಕ್ಲಿನಿಕ್ ಕರ್ಕೊಂಡು 2000 ಇಸವಿಯವರೆಗೆ ಕೂಡ ನಾನೊಂದು ಫುಲ್ ಬಿಸಿ ನಟ. ನಾನು ದೊಡ್ಡ ದುಡ್ಡು ಮಾಡಬೇಕು, ಯಾಕಂದ್ರೆ ನನ್ನನ್ನು ಎಲ್ಲರೂ ತುಳಿತಾ ಇದ್ದಾರೆ. ಎಲ್ಲಿ ಹೋದ್ರೆ ಕೂಡ ಈ ರಾತ್ರಿ ಮಲಗುವಾಗ ಒಂದು ಗೆಜ್ಜೆ ಶಬ್ದ. ಪಾಕಿಸ್ತಾನದಿಂದ ನಮ್ಮ ಆ್ಯಪಿನ ಮುಖೇನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಒಂದು ಚೆಂಡು ಬಲ್ನಾಡ ಉಳ್ಳಾಲ್ತಿಗೆ ಮಲ್ಲಿಗೆ ನಿನ್ನ ಹೆಸರಲ್ಲಿ ನಾನು ಕೊಡ್ತೇನೆ, ಬರುವ ಶುಕ್ರವಾರದಲ್ಲಿ ಬಾಗಿಲು ತೆಗೆದಕ್ಕಿಂತ ಮೊದಲು ನೀನು ನನಗೆ ಗುಡ್ ನ್ಯೂಸ್ ಹೇಳ್ತೀನಿ. ಮೊನ್ನೆ ಬಿದ್ದ ಫೈರಿಂಗ್ ಆಯ್ತಲ್ಲ ಇಂಡಿಯಾ ಬಗ್ಗೆ, ಅವರ ಮನೆಗೆ ಬಿದ್ದದೆ. ಅಮ್ಮ ಆಚೆ ಕೂತಿದ್ದಾಳೆ, ಗಂಡ ಆಚೆ ಕೂತಿದ್ದಾನೆ. ನೀನೇನಲ್ಲಿ ಮಾಡ್ತಾ ಇದ್ದಿ? ಅವಳು ಬ್ರೈನ್ ಟ್ಯೂಮರ್ ಇಂದ ತೀರಿ ಹೋಗಿದ್ದಾಳೆ. ಆದ್ರೆ ಅವಳಲ್ಲಿ ಕೂತಿದ್ದಾಳಲ್ಲ, ಮೆರೂನ್ ಮತ್ತೆ ಪಿಂಕಿನ ಡ್ರೆಸ್ಸಿನಲ್ಲಿ ಕಾಣ್ತಾ ಉಂಟು ಕೂತ್ಕೊಂಡು. ಅದೇ ರೀತಿಯ ಫೋಟೋ ನಿನ್ನ ಕಬಾಟಿನೊಳಗೆ ಉಂಟು ತಾ ಅಂತೇಳಿ ಕಬಾಟಿನೊಳಗಿಂದ ತರುವಾಗ ಕೂತ ಹುಡುಗಿಯನ್ನು ಹೀಗೆ ಇಡ್ತಾರೆ. ನಿನ್ನ ಅನುಷ್ಠಾನ ಸರಿ ಉಂಟು ಅಂತ ಆದ್ರೆ ನಿನ್ನ ಅನುಷ್ಠಾನದ ದೇವಿ ಶಕ್ತಿ ನಿನಗೊಂದಲ್ಲಿ ಸತ್ಯ ತೋರಿಸ್ತಾಳೆ. ನೋಡುವಾಗ ಮಂಗಳದೇವಿಯಲ್ಲಿ ಪದ್ಮನಾಭ ಇದ್ದಾಡ್ರೆ ಹೆಂಡತಿ ನಾನು ಅಂತ ಹೇಳಿದವಳೇ ಅವಳೇ ಮುಗಳದೊಳಗೆ. ಅವಳಿಗೆ ನಾನು ಬಾಳೆ ಎಲ್ಲ ತೊಳೆದು ಕೂರಿಸಿ ಒಟ್ಟಿಗೆ ಊಟ ಮಾಡಿ. ನಿಮಗೆ ಕಾಣ್ತದೆ, ನಮಗೆ ಕಾಣೋದಿಲ್ಲ, ಅದು ಇಲ್ಲವೇ ಇಲ್ಲ ಅಂತ ಹೇಳುವಂತ ಪವಾಡ ಭಂಜಕ ಹುಲಿಕಲ್ ನಟರಾಜ್ ಅವರಿಗೆ ಸವಾಲು. ಇವರು ಕೆಲವು ಚಿತ್ರಗಳಲ್ಲಿ ಪೋಷಕ ನಟ, ಕೆಲವು ಚಿತ್ರಗಳಲ್ಲಿ ಖಳನಟ, ಕೆಲವು ಚಿತ್ರಗಳಲ್ಲಿ ಬಹಳ ವಿಭಿನ್ನವಾಗಿ ಕಾಣಿಸ್ತಾರೆ. ಸುಮಾರು 75ಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ಬೇರೆ ಬೇರೆ ರೋಲನ್ನು ಮಾಡಿ ಒಂದಷ್ಟು ಚಲನಚಿತ್ರ ರಂಗದಲ್ಲಿ ಜರ್ನಿಯನ್ನು ಮಾಡಿದರು. ಏನು ಗೀಟ್ಲಿಲ್ಲ. ಅಲ್ಲಿಂದ ವಾಪಸ್ಸು ಮತ್ತೊಂದು ಕಡೆಗೆ ಬಂದು ಡೋಂಗಲ್ ಇಂಟರ್ನೆಟ್ಟಿನ ಜಮಾನದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದರು. ಬಹಳಷ್ಟು ಬೇರೆ 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 ಮಜಲುಗಳನ್ನು ದಾಟಿ ಬಂದು ಇದೀಗ ಜ್ಯೋತಿಷಿಯಾಗಿದ್ದಾರೆ. ತಪ್ಪಲ್ಲ, ಹೇಗಾಯ್ತಿದೆಲ್ಲ ಅಂತ ಕೇಳಲಿಕ್ಕೆ ಬಂದಿದ್ದೇವೆ. 75ಕ್ಕೂ ಅಧಿಕ ಚಲನಚಿತ್ರ ನಟನೊಬ್ಬ, ಅದು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆಗೆ, ರವಿಚಂದ್ರನ್ ಅವರ ಜೊತೆಗೆ, ಶಿವರಾಜ್ ಕುಮಾರ್ ಅವ್ರ ಜೊತೆಗೆ, ಸುದೀಪ್ ಅವರ ಜೊತೆಗೆ ನಟಿಸಿದಂತಹ ನಟ. ಪುತ್ತೂರಿನ ಬಲ್ನಾಡಿನಲ್ಲಿರುವಂತಹ ಜ್ಯೋತಿಷಿ ಸುಧನ್ವ ಕುಮಾರ್ ಶಾಸ್ತ್ರಿಯವರು ಈಗ ನಮ್ಮ ಜೊತೆಗಿದ್ದಾರೆ. ಕತೆ ದೊಡ್ಡದಿದೆ, ಅವರ ಜರ್ನಿಯೂ ದೊಡ್ಡದಿದೆ, ಕೆಲವು ಕಡೆ ಅಚ್ಚರಿಗೆ ಕಾರಣ ಆಗಬಹುದು. ನೋಡು, ಅವ್ರನ್ನ ಮಾತನಾಡಿಸುವ. ಸರ್, ನೀವು ನಟ ಆಗಿದ್ದೀರಿ, ನಾವು ನಟ ಆಗಿ ಬಂದಂತಹ ಜ್ಯೋತಿಷಿಗಳನ್ನು ನೋಡಿದ್ದೀವಿ, ಬ್ರಹ್ಮಾಂಡ ಗುರೂಜಿ ಅಂತವರನ್ನು ನೋಡಿದ್ದೀವಿ. ನೀವು ನಿಮ್ಮ ಈಗ ವೇಷಭೂಷಣ, ಈಗ ನೀವು ಜ್ಯೋತಿಷ್ಯದಲ್ಲಿ ತೊಡಗಿಕೊಳ್ತಾ ಇದ್ದೀರಿ, ಇದು ಹೇಗೆ ಸಾಧ್ಯ? 75 ಚಲನಚಿತ್ರರಂಗ ಬಿಟ್ಟಿದ್ಯಾಕೆ? ನೀವು ಮೂಲ ಎಲ್ಲಿ? ಅವರು ನನ್ನ ಮೂಲ ಪೈವಳಿಕೆ, ಕುರುಡಪ್ಪದ ಕುರಿಯ ವಿಠಲಶಾಸ್ತ್ರಿ ಅಂತ ಹೇಳುವ ಹೆಸರು ನೀವು ಕೇಳಿರುವುದು. ಕುರಿಯ ಮನೆತನದವನ್ನೇ ನಾನು. ಯಕ್ಷಗಾನದಲ್ಲಿ ಹೆಸರು ಅಂತ ಹೇಳಿದರೆ ಕುರಿಯದ ಹೆಸರು ಎಲ್ಲರಿಗೂ ಗೊತ್ತಿರುವ ಹೆಸರು. ಒಂದು ದಿನಕ್ಕೆ ಒಂದು 500 ಜನಕ್ಕೆ ನಾಟ್ಯ ಹೇಳಿ ಕೊಡ್ತಾ ಇದ್ದಂತಹ ಮನೆ. ಆದರೆ ನಾನು ಯಾವುದೇ ಯಕ್ಷಗಾನದಲ್ಲಿ ಪಾತ್ರ ಮಾಡಲಿಲ್ಲ. ಭಾಗವತಿಗೆ ಕೇಳುವುದು, ಯಕ್ಷಗಾನಗಳ ಹಾಡು ಕೇಳುವುದು ಮತ್ತು ನೋಡುವುದು, ಇದೆಲ್ಲ ಇತ್ತು ಮೊದಲಿಂದನೇ. ಆದರೆ ಒಂದು ಸೆಳೆತ ಅಂತ ಇದೆ. ಆ ಸೆಳೆತ ಸೆಳೀತದೆ, ಎಳೀತದೆ. ಹೀಗೆ ಸಿನಿಮಾಗಳನ್ನೆಲ್ಲ ನೋಡುವಾಗ ನಾನು ಹೀಗೆ ಆಗಬೇಕು ಅಂತ ಹೇಳೋದೊಂದು ಬರ್ತದೆ. ಅಷ್ಟೊತ್ತಿಗೆ ಇಲ್ಲಿ ಮಂಚಿ ಸಾಲೆತ್ತೂರಿನಲ್ಲಿ ಒಂದು ಶೂಟಿಂಗ್ ನಡೀತದೆ, ನಮ್ಮ ಮಾಬಲ್ ಶೆಟ್ಟರ ಮಕ್ಕಳದ್ದು. ಮಂಜುನಾಥ್ ಸಂಗನಾಥ್ ಅಂತ ಇಬ್ಬರಿದ್ದಾರೆ, ಅವರು ಇದರಲ್ಲಿ ಹೀರೋಗಳು. ಭವ್ಯಶ್ರೀ ರೈ, ದಿವ್ಯಶ್ರೀ ಅಂತ ಅವರು ಅದರಲ್ಲಿ ಹೀರೋಯಿನ್ಗಳು. ಅದು ನಮ್ಮ ಸಂಬಂಧದವರ ಮನೆಯಲ್ಲಿ ಶೂಟಿಂಗ್ ಆಗ್ತದೆ. ಅಷ್ಟೊತ್ತಿಗೆ ಒಂದು ನಾನು ಕೂಡ ಬರ್ಬೋದು,
ಇದು ದೊಡ್ಡ ಸಮುದ್ರ, ಈಜಲಿಕ್ಕೆ ಕೂಡಿದರೆ ಹಾರ್ಬೋದು ನೀರಿಗೆ ಅಂತ ಹೇಳಿದರು. ಆಯ್ತು, ಅದು ಅದರ ಹಿಂದೆ ಶುರುವಾಯಿತು. ಹೋಗೋದು, ಬೆಂಗಳೂರಿಗೆ ಹೋಗೋದು, ನಿರ್ದೇಶಕರನ್ನು ಭೇಟಿಯಾಗೋದು. ಇದಕ್ಕೆಲ್ಲ ಮೂಲ ಜಾಗ ಒಂದು ಕನಿಷ್ಕ ಹೋಟೆಲ್ ಅಂತ ಇದೆ ಬೆಂಗಳೂರಿನಲ್ಲಿ. ಇದು ಎಲ್ಲರ ಒಂದು ಮೀಟಿಂಗಿನ ಜಾಗ, ಬರುವವರು ಹೋಗುವವರೆಲ್ಲ ಬರುವಂಥ ಜಾಗ ಅದು. ಹಾಗೆ ಅಲ್ಲಿಗೆ ಒಬ್ಬರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಒಬ್ಬರು ಡೈರೆಕ್ಟರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇವರದ್ದೊಂದು ತುಳು ಸಿನಿಮಾ ನಡೀತದೆ ಈಗ, ತುಡರ್ ಅಂತ ಹೇಳುವ ತುಳು ಸಿನಿಮಾ ನಡೀತದೆ, ಹೋಗಿ ಮಾತಾಡಿಸುವ ಅಂತ ಹೇಳಿದರು. ಹಾಗೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಆ ನಿರ್ದೇಶಕರ ಹೆಸರು ಕೂಡ್ಲು ರಾಮಕೃಷ್ಣ ಅಂತ ಹೇಳಿಕೊಂಡು. ಹಾಗೆ ಅವರು ಕೈ ಹಿಡಿತಾರೆ. ಕೈ ಹಿಡಿದು ಒಂದು ಅಸಿಸ್ಟೆಂಟಾಗಿ ನೀನು ಕೆಲಸ ಮಾಡು ಅಂತ ಹೇಳ್ತಾರೆ. ನಿನ್ನ ಈ ಅವಾಗ ಸಣ್ಣ ಪ್ರಾಯ, ಏಕೆ ನೀನು ಹೀರೋ ಆಗಲಿಕ್ಕೂ ಅಲ್ಲ, ಯಾವುದಕ್ಕೂ ಅಲ್ಲ, ನೀನೊಂದು ನನ್ನ ಅಸಿಸ್ಟೆಂಟಾಗಿ ಕೆಲಸ ಮಾಡು ಅಂತ ಹೇಳ್ಕೊಂಡು ಅವರ ಜೊತೆಯಲ್ಲಿ ಎಲ್ಲದಕ್ಕೂ ಅಸಿಸ್ಟೆಂಟ್ ಆಗ್ತಾನೆ. 2 ದಿನ ನೋಡಿದರು, 3ನೇ ದಿನ ನೀನು ನನ್ನ ಜೊತೆಗೆ ಇರು ಇನ್ನು ಅಂತ ಹೇಳಿದರು. ಹಾಗೆ ಅವರ ಜೊತೆಯಲ್ಲಿ ಇದ್ದುಕೊಂಡು ಆ ಚಿತ್ರದಲ್ಲಿ ತಾರಾ ಮತ್ತು ಮಾಧುರಿ ಅವರ ತಮ್ಮನ ಪಾತ್ರ ಮಾಡಿಕೊಂಡು ಅಸಿಸ್ಟೆಂಟಾಗಿ, ಕ್ಲ್ಯಾಪ್ ಮ್ಯಾನ್ ಆಗಿ, ಕ್ಯಾಮರಾ ಅಸಿಸ್ಟೆಂಟಾಗಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಅದರಲ್ಲಿ ಪ್ರವೇಶ ಕೊಡ್ತೇನೆ. ಪ್ರವೇಶ ಕೊಟ್ಟು ಎಲ್ಲ ಸಿನಿಮಾದವರಿಗೆಲ್ಲ ಇವರೇ ಪರಿಚಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವನು ಹೀಗೆ ಸುಧನ್ವ ಅಂತ ಮಂಗಳೂರಿನವನು, ಒಳ್ಳೆ ಹುಡುಗ, ಏನಾರು ಪಾತ್ರ ಇದ್ದರೆ ಕೊಡ್ರಪ್ಪ ಅಂತ ಹೇಳ್ತಾರೆ. ಹಾಗೆ ಜೋಸೆಮಾನ್ ಅವರದ್ದು ಪರಿಚಯ ಆಗ್ತದೆ. ಜೋಸೆಮಾನ್ ಸರ್ ಅವರು ಕೂಡ ಹಾಗೆ ಮಾಡ್ತಾರೆ. ಹಾಗೆ ಅನೇಕ ಚಿತ್ರಗಳು ಬಂದಾಗ ಅವಾಗೆಲ್ಲ ಮೊಬೈಲ್ ಇಲ್ಲ, ಒಂದು ಪೇಜರು, ಮೆಸೇಜ್ ಬರೋದು, ಕಾಯಿನ್ ಹಾಕಿದರೆ ಪುನಃ ಅವರಿಗೆ ಫೋನ್ ಮಾಡೋದು, ಇಂಥದ್ದು ನಡೀತಾ ಇತ್ತು. ಹಾಗೆ ಒಂದೊಂದು ಪಾತ್ರಗಳು ಸಿಗ್ತದೆ. ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲೂ ಯಜಮಾನ್ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತೇನೆ. ಎಲ್ಲರಂತಲ್ಲ ನನ್ನ ಗಂಡ ಅಂತೇಳಿ ಇನ್ನೊಂದು ಸಿನಿಮಾ ಮಾಡ್ತೇನೆ. ಹಾಗೆ ಅವರು ಕೂಡ ಆ ಮಂಗಳೂರಿನವನು ಇದಾನಲ್ಲ, ಅವ್ನಿಗೆ ಹೇಳ್ರು ಅಂತೇಳಿ ವಿಷ್ಣುವರ್ಧನ್ ಅವ್ರು ಹೇಳೋರು. ರವಿಚಂದ್ರನ್ ಅವರು ಅಷ್ಟೇ, ಭಾರಿ ಒಳ್ಳೆಯ ಮನುಷ್ಯ. ಅದು ಹೇಳಬೇಕು ಸ್ಪೆಷಲಿಯಾಗಿ, ರವಿಚಂದ್ರನ್ ಅಂಥವ್ರು ಯಾರಿಲ್ಲ, ಅಷ್ಟು ಒಳ್ಳೆಯ ಮನುಷ್ಯ. ಅವರ ತಮ್ಮ ಕೂಡ ಹಾಗೆ ಬಾಲಾಜಿ, ಭಾರಿ ಒಳ್ಳೆಯ ವ್ಯಕ್ತಿಗಳು. ಅವರು ಎಲ್ಲ ಸಿನಿಮಾದಲ್ಲಿ ಕೂಡ ಅವರೊಮ್ಮೆ ಹೇಳೋರು, ಬಂದು ನೋಡಪ್ಪ, ನಿನಗಾಗೋದು ಏನಾದರೂ ಇದ್ದರೆ ಮಾಡೋಣ ಅಂತೇಳಿ ರವಿಚಂದ್ರನು ಕೂಡ ಹೇಳೋರು. ಹಾಗೆ ಸಿನಿಮಾ ರಂಗದಲ್ಲಿ ಸಾಧಾರಣ ಎಲ್ಲ ನಮೂನೆಯ ಪಾತ್ರಗಳು ಆಗ್ತವೆ. ಒಂದು ದಿನಕ್ಕೆ 4-5 ಸಿನಿಮಾಗಳು ಕೂಡ ಶುರುವಾಗ್ತದೆ. ಬೆಳಿಗ್ಗಿಂದ ರಾತ್ರಿ 12-1 ಗಂಟೆವರೆಗೆ ಒಂದೊಂದು ಸಣ್ಣ ಸಣ್ಣ ಪಾತ್ರಗಳು ಒಂದೊಂದು ಸ್ಟುಡಿಯೋದಲ್ಲಿ, ಇಲ್ಲದ್ರೆ ಇಂಥ ಲೊಕೇಶನ್ಗಳಲ್ಲಿ 4-5 ಸಿನಿಮಾ. ಹಾಗೆ ಅಲ್ಲಿ ಒಂದು ಲೀಡ್ ರೋಲ್ ಸಿಗ್ತದೆ. ಮಾನವ 2022 ಅಂತ ಹೇಳಿಕೊಂಡು ತಮಿಳ್ನವರೊಬ್ಬರು ಒಂದು ಬೆಂಗಳೂರಿನಲ್ಲಿ ಒಂದು ಸಿನಿಮಾ ತೆಗಿತಾರೆ. ಎಲ್ಲದಕ್ಕಿಂತ ಉತ್ತಮವಾಗಿ ಒಂದು ಪಾತ್ರ ಸಿಗ್ತದೆ. ಒಂದು ಸಪೋರ್ಟಿಂಗ್ ರೋಲೇ. ಒಂದು ಸತ್ತ ವ್ಯಕ್ತಿಗೆ ಎದ್ದೇಳುವಂಥ ಒಂದು ಇಂಜೆಕ್ಷನ್ ಕೊಟ್ಟರೆ ಅವನ ಅವತಾರ ಏನೆಲ್ಲ ಇರ್ತದೆ ಅಂತ ಹೇಳಿಕೊಂಡು ಅವನ ಒಂದು ಎಂಟ್ರಿಗೆ ನಾನು ಮತ್ತು ಇನ್ನೊಂದು ಹುಡುಗಿ ಇರ್ತಾಳೆ, ಮತ್ತು ನನ್ನ ಸ್ನೇಹಿತನಿಗೆ ಒಂದು ಹುಡುಗಿ ಇರ್ತಾಳೆ. ಹಾಗೆ ನಮ್ಮದು ಹಾಡು ಇತ್ಯಾದಿಗಳು, ನೃತ್ಯ ಎಲ್ಲ ಅದರಲ್ಲಿ ಇರ್ತದೆ. ಅದರಲ್ಲಿ ಸಾಧಾರಣ ಅದರಿಂದ ನಂತರ ನನಗೆ ತುಂಬ ಫೋನ್ಗಳು ಬರೋದು, ಧಾರಾವಾಹಿಗಳು, ಎಲ್ಲ ಕೂಡ ಮಾಡ್ತಾಯಿದ್ದೆ. ರಾಜ್ಕುಮಾರ್ ಅವರ ಮನೆಯಲ್ಲಿ ಶೂಟಿಂಗ್ ಆಗ್ತಾಯಿತ್ತು ಒಂದು ಧಾರಾವಾಹಿ, ಅವರದ್ದೇ ಇದರಲ್ಲಿ. ಹಾಗೆ ಪುನೀತ್ ಅವರು ಒಳ್ಳೆಯ ಪರಿಚಯ. ಆವಾಗ ಅವರು ಇದಕ್ಕೆ ಬಂದಿರಲಿಲ್ಲ. ಅಪ್ಪು ಸಿನಿಮಾ ಎಲ್ಲ ಮತ್ತೆ ಆದದ್ದು ಅವರ ಮನೆಯಲ್ಲಿ. ಆದರೆ ಅವರು ಒಂದು 2-3 ಜನ ಹುಡುಗರಲ್ಲಿ ಇರ್ತಾಯಿದ್ರು. ಹಾಗೆ ಅವರದ್ದೊಂದು ಸಿನಿಮಾ ಆಗುವಾಗ ಒಂದು ಫೈಟ್ ಸೀಕ್ವೆನ್ಸಲ್ಲಿ ಇಲ್ಲಿ ನನಗೆ ಕಟ್ ಆಗ್ತದೆ, ಅದು ಬ್ಲಡ್ ಬರ್ತದೆ ಇಲ್ಲಿ. ಯಾರಿಗೂ ಗೊತ್ತಿಲ್ಲದೆ ಅವರ ಕಾರಿಗೆ ನನ್ನನ್ನು, ಅವಾಗ ಅವರು ಸಫಾರಿ ಕಾರ್ ಹೊಸತು ಬಂದದೆ ಅಷ್ಟೇ, ನನ್ನನ್ನು ಫ್ರಂಟ್ ಸೀಟಲ್ಲಿ ಇಟ್ಟು ಇದೇ ಪುನೀತ್ ರಾಜ್ಕುಮಾರ್ ಅವರು ಸೀದಾ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾರೆ. ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವ. ಮತ್ತು ಅವರದರಲ್ಲಿ ಒಂದು 2-3 ಸಿನಿಮಾಕ್ಕೆ ಕೂಡ ಹೇಳಿದರು. ಆದರೆ ನಮಗೆ ಅದರಲ್ಲಿ ಪಾತ್ರಗಳು ನಮಗೆ ಸೂಟ್ ಆಗುವಂಥದ್ದು ಪಾತ್ರಗಳಿಲ್ಲ ಅಂತ ಅವರು ಹೇಳಿದರು. ಬೇಡ, ಮೊದಲಿನ ಪಾತ್ರಗಳು ಇನ್ನೂ ನೀನು ಮಾಡೋದು ಬೇಡ, ಇನ್ನು ಕೆಳಗೆ ಹೋಗೋದು ಬೇಡ, ಮೇಲೆ 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 ಆಗಿ ಹೋಗು ಅಂತೇಳಿ ಒಂದು ಸಂಕೋಲೆ ಅಂತ ಹೇಳಿಕೊಂಡು ಒಂದು ಧಾರಾವಾಹಿ ಬರ್ತದೆ. ಧಾರಾವಾಹಿಯಲ್ಲಿ ಒಳ್ಳೆ ರೋಲ್ ಕೊಡ್ತಾರೆ. ರಾಜ್ಕುಮಾರ್ ಅವರ ಮಗನೇ ಹೇಳಿ ಕೊಡ್ತಾರೆ. ಹಾಗೆ ಸಿನಿಮಾ ರಂಗ 2000 ಇಸವಿಯವರೆಗೆ ಕೂಡ ನಾನೊಂದು ಫುಲ್ ಬ್ಯುಸಿ ನಟ. ಓಕೆ, 2000 ಇಸವಿ ತನಕ ಯಾವುದು ಸರ್ ನಿಮ್ಮ ಮೇಜರಾಗಿ ನಿಮಗೆ ಮೆಮೊರೇಬಲ್ ಸಿನಿಮಾಗಳು? ಯಾಕಂದರೆ
ದೊಡ್ಡ ದೊಡ್ಡ ನಟರು, ದಿಗ್ಗಜರ ಜೊತೆಗೆ ಮಾಡಿದ್ದೀರಿ. ಹೌದು, ನಾನು ಬಿ ಸಿ ಪಾಟೀಲ್ ಅವ್ರದ್ದು ಒಂದು ಕೃಷ್ಣಾರ್ಜುನ್ ಅಂತ ಹೇಳೋ ಒಂದು ಎಂಟ್ರಿ ಸೀನ್ ಇರ್ತದೆ. ಅದು ನನಗೆ ಅದರಲ್ಲೂ ಕೂಡ ಒಳ್ಳೆಯದು ರೋಲ್, ಸ್ವಲ್ಪ ಒಳ್ಳೆಯ ರೋಲ್ ಇತ್ತು. ಮತ್ತು ಯಜಮಾನದಲ್ಲೂ ಶೇಷಗಿರಿ ಹೇಳಿದರೆ ವಿಷ್ಣುವರ್ಧನ್ ಅವ್ರ ಭಾವನ ಸ್ನೇಹಿತನ ಒಂದು ರೋಲ್ ಮಾಡ್ತೇನೆ. ಒಂದು 2-3 ಸೀನ್ ಅದರಲ್ಲಿರ್ತದೆ. ಮತ್ತು ಎಲ್ಲರಂತಲ್ಲ ನನ್ನ ಗಂಡ ಅಂತ ಹೇಳಿಕೊಂಡು ಆಯೇಷ ಜುಲ್ಕಾ ಮತ್ತು ಕಾದಲ್ ದೇಶಮ್ನ ಹೀರೋ ವಿನೀತ್ ಅಂತ ಹೇಳಿಕೊಂಡು ಕೇರಳದವರು, ಅವ್ರ ಜೊತೆಯಲ್ಲೂ ಕೂಡ ಅದು ಫುಲ್ ರೋಲ್ ಇತ್ತು ಅದರಲ್ಲಿ. ಹಾಗೆ ಅನೇಕ ಒಂದು 4-5 ಸಿನಿಮಾಗಳು ಒಳ್ಳೆಯ ಮನಸ್ಸಿನಲ್ಲಿ ಉಳಿಯುವಂಥ ಸಿನಿಮಾಗಳಾಗಿ ಉಳಿದಿದೆ. ಓಕೆ, ಒಡನಾಟಗಳ ಬಗ್ಗೆ ಮಾತನಾಡೋದಾದರೆ ದೊಡ್ಡ ದೊಡ್ಡ ಸ್ಟಾರ್ ನಟರು ರವಿಚಂದ್ರನ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಸುದೀಪ್ ಅವ್ರ ಜೊತೆ ಕಾರಲ್ಲಿ ಹೋಗ್ತಾ ಇದ್ರಿ. ಹೌದು, ನಾವು ಹೌಸಿಂಗ್ ಬೋರ್ಡು ಕೆಂಗೇರಿಯಲ್ಲಿ ಇದ್ದೆ ಅವಾಗ. ಅಲ್ಲಿ ಮನೆ ಮಾಡಿತ್ತು ನಾನು. ಮನೆ ಮಾಡಿ ಪ್ರತ್ಯರ್ಥ ಅಂತ ಹೇಳಿ ಸುನೀಲ್ ಕುಮಾರ್ ದೇಸಾಯಿ ಅವರ ಚಿತ್ರ ಮೈಸೂರು ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಶೂಟಿಂಗ್. ಅದು ಹೋಗುದು ಹೇಗೆ, ಬೇರೆ ಎಲ್ರಿಗೂ ತೆಲುಗು ನಟರಿಗೆಲ್ಲ ಅವರವ್ರದ್ದೇ ಕಾರ್ಗಳಿದೆ. ಸುದೀಪ್ ಅವರಿಗೆ ಕಾರ್ ಇದೆ, ಅವಾಗ ಅವರ ಕೈಯಲ್ಲಿ ಫೋರ್ಡ್ ಕಾರ್ ಇರ್ತದೆ. ಸೊ ಹೌಸಿಂಗ್ ಬೋರ್ಡಲ್ಲಿ ಹೇಗೆ ಬರೋದು, ನನ್ನ ಜೊತೆ ಬಾರ, ಯಾಕೆ ಸುಮ್ಮನೆ ಅಲ್ಲಿ ಅಲಿತಿ ಅಂತೇಳಿ. ಹಾಗೆ ನಾನು ಹೌಸಿಂಗ್ ಬೋರ್ಡ್ ನನ್ನ ಮನೆ ಹತ್ರ ಅವ್ರು ಬರೋರು, ಅವರ ಕಾರಲ್ಲಿ ಜೊತೆಯಲ್ಲಿ 1 ತಿಂಗಳು ನಿತ್ಯ ಅವ್ರ ಜೊತೆಯಲ್ಲಿ ಹೋಗೋದು, ಅವರೇ ಕರ್ಕೊಂಡು ಬರೋದು. ಹೀಗೆ ಅದ ನಂತರ ಅವ್ರ ಜೊತೆಯಲ್ಲಿ ಒಡನಾಟ ಆಯಿತು. ಅವರದ್ದೊಂದು ಹೊಸ ಸಿನಿಮಾ ದೇಸಾಯಿ ಸರ್ ಅವರು ಮಾಡ್ತಾರೆ ಅಂತೇಳಿ ಕೂಡ ಬಂತು. ಚಂದಕ್ಕಿಂತ ಚಂದ ಅಂತ ಒಂದು ಹಾಡು, ಸ್ಪರ್ಶ, ಅದು ಅವ್ರದ್ದು ಇದೆ. ಅದು ಅವರ ಮನೆಯಲ್ಲೇ ಸ್ಕ್ರಿಪ್ಟೆಲ್ಲ ಆದದ್ದು. ಫುಲ್ A to Z ಮನೆ ಹಿಂಭಾಗದಲ್ಲಿ ಒಂದು 2-3 ರೂಮ್ ಇದೆ ಅಲ್ಲೇ. ಹಾಗೆ ಅವರು ಒಡನಾಟ ಬಂತು, ಒಳ್ಳೆಯ ರೂಪದಲ್ಲಿ ಹೋಯಿತು. ಮತ್ತು ಈ ಒಂದು ಇನ್ಸಿಡೆಂಟಿನ ನಂತರ ಅವರ ಸಂಪರ್ಕ ಕಟ್ಟಾಗ್ತದೆ. ವಿವಾಹ ಆದ ನಂತರ ನಾನು ಮತ್ತೆ ಹೆಂಡತಿ ಹೋಗಿದ್ದೆ ಅವ್ರ ಮನೆಗೆ. ವಿವಾಹ ಆಗಿ 2004ರಲ್ಲಿ ನಾನು ಮತ್ತು ಮಿಸಸ್ಸು ಇಬ್ಬರು ಕೂಡ ಹೋಗಿದ್ದೇವೆ. ನಾವು ಹೋಗುವ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಮ್ಯಾಚಿಗೆ ಹೋಗಿದ್ದರು ಅವರು. ಅವ್ರ ಮನೆಯಲ್ಲಿ ಅಮ್ಮ ಅವ್ರ ಹತ್ರ ಎಲ್ಲ ಮಾತಾಡಿ ಮತ್ತೆ ನಾವು ಈಚೆ ಬಂದೆವು. ಹೇಳಿದರೆ ನಾನೊಬ್ಬ ಪರಿಚಯ ಇತ್ತು ಅವರಿಗೆ, ಪರಿಚಯ ಮೊದಲಿಂದನೇ ಇತ್ತು. ಹೀಗೆ ಹೋಗಿ ಹೋಗಿ ಪರಿಚಯ ಆಗಿತ್ತು. ಮನೆಯ ಒಂದು ಕೆಲಸದವರಿಗೆ ಕೂಡ ನನ್ನ ನೋಡಿ ಕಾರು ಗೇಟ್ ಬಂದ್ ಮಾಡಿ ಹೋಗು ಅಂತ ಹೇಳಲಿಲ್ಲ, ಅವರು ಇಲ್ಲ ಅಂತ ಹೇಳಿ ಗೇಟ್ ತೆಗೆದ್ರು. ಇದಿಷ್ಟು ಸ್ವಾಮಿ. ಹೇಗೆ ಈಗ ಆಶ್ಚರ್ಯ ಇರೋದು ಇಲ್ಲೇ ಸಿನಿಮಾ ನಟ, ಹೌದು, ಈಗ ಜ್ಯೋತಿಷಿ. ಏನು ಇದು ಇಂಥದ್ದೊಂದು ಸಾಧ್ಯ ಅಂತ ಯೋಚನೆ ಮಾಡಲಾಗದಷ್ಟು ಹೌದು ಬದಲಾವಣೆ ಹೇಗೆ? ನನ್ನಲ್ಲಿ ಒಂದಿತ್ತು, ನಾನು ದೊಡ್ಡ ದುಡ್ಡು ಮಾಡಬೇಕು. ಸಿನಿಮಾಕ್ಕೆ ಹೋದರೆ ದುಡ್ಡು ಮಾಡಲಿಕ್ಕೆ ಆಗ್ತದೆ, ಯಾಕೆಂದ್ರೆ ನನ್ನನ್ನು ಎಲ್ಲರೂ ತುಳಿತಾ ಇದ್ದಾರೆ. ನಾನೊಂದು ಸರ್ತ ನಿಲ್ಲಬೇಕು. ತೋಟ ಇಲ್ಲ, ಉತ್ಪತ್ತಿ ಬೇರೆ ಇಲ್ಲ, ಬಡಪತ್ತಿದೆ. ನೋಡಿದರೆ ನನ್ನ ಕಣ್ಣ ಮುಂದೆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಓಡಾಡ್ತಾರೆ ಎಲ್ಲರೂ. ನನ್ನನ್ನು ಇಲ್ಲಿಂದ ಅಲ್ಲಿಗೆ ಬರಬೇಕಂತ ಹೇಳಿದರೆ ಸೀಟ್ ಇಲ್ಲ ಅಂತ ಹೇಳ್ತಾರೆ, 2-3 ಮೈಲು ನಡೆಸ್ತಾರೆ. ಹಾಗಾದರೆ ಇದೆಲ್ಲ ನನಗೆ ಬೇಡ. ಇದು ನನಗೆ ನನ್ನದೇ ಆಗಬೇಕು ಅಂತೇಳಿ ಒಂದು ಹಠದಲ್ಲಿ ನಾನು ಹೋದವ. ಎಲ್ಲಿ ಹೋದರೆ ಕೂಡ ಈ ರಾತ್ರಿ ಮಲಗುವಾಗ ಒಂದು ಗೆಜ್ಜೆ ಶಬ್ದ ಸ್ವಾಮಿ. ಬಸ್ ಸ್ಟ್ಯಾಂಡಲ್ಲಿ ಮಧ್ಯಾಹ್ನ ಮಲಗಿದ್ದುಂಟು ನಾನು, ಡ್ರೈವ್ ಮಾಡಲಿಕ್ಕಾಗದೆ. ಅಲ್ಲಿಯೂ ಅದೇ. ನಾನು ಜ್ಯೋತಿಷ್ಯರ ಹತ್ರ ಹೋಗಿ ಕೇಳಿದಂಥ ಕೆಲವು ಇದಕ್ಕೆ ಜ್ಯೋತಿಷ್ಯರ ನಗಾಡಿದ್ದಾರೆ. ನನಗೆ ಹುಚ್ಚ ಅಲ್ವಾ, ನಾನು ಮಾನಸಿಕವ, ನನಗೆ ಹೇಳಬೇಕು ಇಂಥದ್ದೆಲ್ಲ ನಡೀತದೆ ಇದೆ ಹೇಗೆ ಅಂತ. ಅದು ನೀನಿರೋ ಜಾಗೆಯಲ್ಲಿ ಕುರುವಾಯಿ ಇರ್ಬೋದು ಅಂತ ಒಬ್ಬರು ಜ್ಯೋತಿಷ್ಯರು ಹೇಳ್ತಾರೆ. ಕುರುವಾಯಿ ಅದರ ಇರೆಂಟಿ ಅಂತ ಹೇಳ್ತಾರೆ. ಅದು ಶಬ್ದ ಮಾಡೋದು ಕೇಳಿದ್ದಾಗಿರ್ಬೋದು ಅಂತ. ಇದೆಲ್ಲ ಇಲ್ಲಿಗೆ ಊರಿಗೆ ಬರೋದು. ಅದು ಆಷಾಢ ಮಾಸಕ್ಕೆ ನಾನು ಬರ್ತಾ ಇದ್ದೆ, ಅವಾಗ ಶೂಟಿಂಗ್ ಎಲ್ಲ ಇರಲಿಲ್ಲ. ಒಂದು 2-3 ಜನ ಹತ್ರ ಹೀಗೆಲ್ಲ ಆಗ್ತದೆ, ಇದು ಎಂತ ಇದು? ಅಪ್ಪನ ಹತ್ರ ಹೇಳಿದೆ, ಅಪ್ಪ ಇದ್ರವಾಗ ಎಂಥದ್ದಾದ್ರೆ ಆಗಿರ್ಬೋದಾ. ಅಮ್ಮನ ಹತ್ರ ಹೇಳಿದೆ, ಅದೆಲ್ಲ ಸುಮ್ಮನೆ. ಹೀಗೆ ಹೋಯ್ತು. ಆ ಘಟ್ಟದಿಂದ ಇಲ್ಲಿಗೆ ಹೇಳ್ಕೊಂಡು ಬರುವಾಗ ಆಯಿತು ವಾಪಸ್. ಹೌದು, ಮುಡಿಪಿನಲ್ಲಿ ನನ್ನ ಅತ್ತೆಯ ಮನೆ,
ನಮಗೆ ಮನೆ ಇರಲಿಲ್ಲ, ಅಪ್ಪ ಅಮ್ಮ ಒಂದು ಕಡೆ, ನಾನೊಂದು ಕಡೆ, ನಾನು ಬೆಳೆದದ್ದು ಒಂದು ಕಡೆ, ಅಪ್ಪ ಅಮ್ಮ ಇದ್ದದ್ದು ಒಂದು ಕಡೆ, ಹಾಗಿತ್ತು. ಮುಡಿಪಿನಲ್ಲಿ ಅವರದೊಂದು ಮೂಲಾಪುರ ಪರಮೇಶ್ವರ ದೇವಸ್ಥಾನ ಅಂತ ಹೇಳಿಕೊಂಡು ಒಂದು ದೇವಸ್ಥಾನ ಉಂಟು. ಆ ದಿವಸ ಆ ಮನೆಯಲ್ಲಿ ಮೈಲಿಗೆ ಇರ್ತದೆ, ನನಗೆ ಜಪ ಮಾಡಲಿಕ್ಕೆ ಅನುಕೂಲ ಆಗಿರುವುದಿಲ್ಲ. ದೇವಸ್ಥಾನಕ್ಕೆ ಹೋಗುವಂಥೇಳಿ ದೇವಸ್ಥಾನದಲ್ಲಿ ಶಿವದೇವರ ಬಲಭಾಗದಲ್ಲಿ ಒಂದು ಸಣ್ಣ ಗೋಪುರ ಉಂಟು, ಅಲ್ಲಿ ಜಪಕ್ಕೆ ಕೂರ್ತೇನೆ. ಜಪ ಆಗಿ ಹೇಳುವಾಗ ಸಿಂಹವಾಹಿನಿ ಒಂದು ಅಲಂಕಾರ ರೂಪದಲ್ಲಿರುವ ಒಂದು ತಾಯಿಯನ್ನು ಕಾಣುತ್ತದೆ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಇಲ್ಲೇ ಇದ್ದಾರೆ, ನಮ್ಮ ಪುತ್ತೂರಿನಲ್ಲೇ ಇದ್ದಾರೆ. ಅವರು ನನ್ನ ಭಾವನೆ. ಅವರಿಗೆ ಕರೆದು ಹೇಳ್ತದೆ, ಹೀಗೆ ಹೀಗಿದೆ ವಿಷಯ ಇಲ್ಲಿ. ಭಟ್ರನ್ನು ಕರೀತದೆ, ಹೀಗೆ ಹೀಗಿದೆ ವಿಷಯ ಇಲ್ಲಿ. ಅವಳು ಕೂರದೆ ಕೇಳುವುದಿಲ್ಲ. ನಿನಗೆ ಮರಳು ಮಾರೆ ಹೋಗಿ ನಡೆಯತ್ಲಾಗಿ ಅಂತ ಹೇಳ್ತಾರೆ. ನಿನಗೆ ಮರಳು, ಬೇರೆ ಕೆಲಸ ಇಲ್ಲ ನಿನಗೆ, ಹೋಗತ್ಲಾಗಿ ಅಂತ ಹೇಳ್ತಾರೆ. ಕ್ರಮೇಣ 7 ವರ್ಷ ನಂತರ ಅದೇ ಜಾಗದಲ್ಲಿ ದುರ್ಗೆದು ಪ್ರತಿಷ್ಠೆ ಆಗ್ತದೆ. ಆ ಮೊದಲು ಹೇಳಿದಂಥ ಮಾತುಗಳಿಗೆಲ್ಲ ಅವರಿಗೆ ನೋವಾಗ್ತದೆ. ನಾನು ನಿಮ್ಮನ್ನು ಮರಳಂತ ಹೇಳಿದೆ ಮಾರಾಯ, ನೀನು ಹೇಳಿದ್ದು ನಾವು ಆವತ್ತು ಸ್ವಲ್ಪ ಇದು ಮಾಡಬೇಕಿತ್ತು, ಇದಕ್ಕಿಂತ ಮೊದಲೇ ಅವಳನ್ನು ಇಲ್ಲಿ ಪ್ರತಿಷ್ಠೆ ಮಾಡ್ಬೋದಿತ್ತು. ಸರಿ, ನನಗೇನು ಬೇಸರ ಇಲ್ಲ, ನನಗೆ ಕಂಡದ್ದನ್ನು ನಾನು ಹೇಳಿದೆ. ಅದು ನಾನು ಕಂಡದ್ದು ಮತ್ತೆ ನಾನು ಕೂಡ ಗ್ರಹಿಸಿದೆ. ಕಾಣುವುದೆಲ್ಲರಿಗೆ ಕಾಣುತ್ತೆ, ಅದು ಎಂತ ಕಂಡದ್ದು ಏನಂತ ನಾನು ಕೂಡ ಗ್ರಹಿಸಿದ್ದೇನೆ. ನಾನು ಸುಮ್ಮನೆ ಹೇಳಿದೆ, ಯಾಕಂದರೆ ಅವರಿಗೆ ಕೂಡ ಸಮಾಧಾನ ಆಗಲಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಏನಾದರೂ ಕೂಡ ಒಂದು ಹೇಳ್ತಾರೆ. ಇದು ಫಸ್ಟ್ ಅವಳು ಆ ಸಪ್ತಶತಿಯ ಪುಸ್ತಕದ ಎದುರು ಭಾಗದಲ್ಲಿರುವ ಆ ಸಾಕ್ಷಾತ್ ಆ ದುರ್ಗಾ ಪರಮೇಶ್ವರಿ ಅವಳು ಕಂಡದ್ದು ಆ ದೇವಸ್ಥಾನದ ಆ ನಡೆಯಲ್ಲಿ, ಗೋಪುರದಲ್ಲಿ. ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬಂದು ಇಲ್ಲಿ ನಾನು ಮಲಗುದು, ದೇವರದ್ದು ಇಲ್ಲಿ. ಅವಾಗ ದೇವರು ನಮ್ಮ ಮನೆಯಲ್ಲಿ ಇಲ್ಲ ಸ್ವಾಮಿ, ಒಂದು ಫೋಟೋ ಏನಾಯಿತು, ನಾನು ಇಲ್ಲೇ ಮಲಗುದು. ಅಲ್ಲಿಂದ ಹೀಗೆ ಎಬ್ಬಿಸುವುದು, ಹೀಗೆ ಇಲ್ಲಿ ಕಿವಿಗೆ ಹೀಗೆ ಗಾಳಿ, ಹೀಗೆ ನಾನು ಎದ್ದು ಕೂತ್ಕೊಳ್ತಾ ಇದ್ದೆ, ಚಾಪೆಯಲ್ಲಿ ಮಲಗುವುದು. ಶಬ್ದ ಕೇಳುವಂಥದ್ದು, ಏನೊಂದು ಮಾತು, ಒಂದು ಪರಿಮಳ, ವಿಚಿತ್ರ ಪರಿಮಳ. ಈ ರೂಮಿನ ಒಳಗೆ ವಿಚಿತ್ರ ಪರಿಮಳ. ಆಚೆ ಹೋದರೆ ಇಲ್ಲ, ಇಲ್ಲಿ ಮಾತ್ರ. ಒಂದು ಮಾತು ಹೇಳ್ತದೆ, ಇದು ಏನೂ ಆಗುವುದಂತ ಹೇಳ್ತಾರೆ. ಅಲ್ಲ, ಒಂದು ಒಂದು ಪರ್ಫ್ಯೂಮೂ ಅಲ್ಲ, ಮತ್ತು ಆ ಒಂದು ಇದಕ್ಕೆ ಮಲ್ಲಿಗೆ ಅಂತ ಹೇಳ್ತಾರೆ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಮಲ್ಲಿಗೆ ಮಾಲೆ ನನಗೆ ಗೊತ್ತಿಲ್ಲ, ಇದು ಮಲ್ಲಿಗೆ ಪರಿಮಳ. ಹೌದಾ? ಇಲ್ಲಿ ಒಬ್ಬರು ಪುತ್ತು ಬ್ಯಾರಿ ಅಂತ ಇದ್ದರು, ಅವಾಗ ಈಗ ಇದ್ದಾನೆ, ಅವನ ಅಪ್ಪ ಇಲ್ಲ ಈಗ. ನೆರೆ ದಾಯ್ತು ಅಣ್ಣೆರೆ ಕೋಡೆ ಇರು ಲೈಟು ಆಡು ನಂಚಿಂಚಿ ಬಂದುತ್ತಾರೆ ರಾತ್ರಿ 2 ಗಂಟೆ ದಾಯ್ತನ ಶಬ್ದ ಏನುತ್ತೀನಿ ಹುಡುಗರು ಅಂತ ಹೇಳಿದೆ. ಅಂದ ಅಂತ ಹೇಳ್ತಾರೆ. ಮಲ್ಲಿಗೆ ಪರಿಮಳದ ವಿಷಯ ಅಲ್ಲಿಗೆ ಗೊತ್ತಾಗ್ತದೆ. ಇದು ಇಲ್ಲಿ ಒಂದು ಮಲ್ಲಿಗೆ ಪ್ರಿಯ ಇದ್ದಾಳೆ. ಹೋದರೆ ಅಲ್ವ ಕೆಳಗೆ ಕೆಲಸ, ಹೋಗೋದಿಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೆ. ಇಲ್ಲಿಗೆ ನಾನು ಈ ಕೆಳಗೆ ಇಳಿದದ್ದೇ ನಾನು ಹೋಗ್ತಾ ಇದ್ದದ್ದು ತೊಟ್ಟಿಲ ಕಾಯಕ್ಕೆ ಹೋಗ್ತಾ ಇದ್ದದ್ದು. ನಮ್ಮ ನಟ್ಟೋಜರು ಶಿವಾನಂದರು ರಾಯರಿದ್ದಾರಲ್ಲ, ಅವರ ಜಾಗದಲ್ಲಿ ಒಂದು ಉಳ್ಳಾಲ್ತಿಯ ತೊಟ್ಟಿಲಕಾಯದಲ್ಲಿ ಉಳ್ಳಾಲ್ತಿಯ ಗುಡಿ ಉಂಟು. ಆ ಗುಡಿಗೆ ಪ್ರತಿನಿತ್ಯ ನಾನು ಹೋಗ್ತಾ ಇದ್ದೆ. ಇಲ್ಲಿಂದ 6 ಗಂಟೆಗೆ ಮನೆ ಬಿಟ್ಟರೆ ಕೂಡ ಪ್ರತಿನಿತ್ಯ ನಾನು ಅಲ್ಲಿ ಹೋಗಿ ಆ ತೊಟ್ಟಿಲ ಬುಡದಲ್ಲಿ ಅಲ್ಲಿ ಒಳಗೆ ತೊಟ್ಟಿಲುಂಟು, ಅಲ್ಲಿ ಕೂತು ಒಂದು 5 ನಿಮಿಷ ದುರ್ಗೆಯನ್ನು ಜ್ಞಾನಿಸಿ ತುಳಸಿ ಇಟ್ಟು 3 ಬಾರಿ ಸುತ್ತಿ ಸೀದಾ ನಾನು ಮಂಗಳೂರಿಗೆ ಹೋಗುದು. ನಾನು ಇದು ಪ್ರತಿನಿತ್ಯ ನಡೀತಾ ಇತ್ತು. ಮತ್ತೆ ಕೆಳಗೆ ಹೋದದ್ದೇ ಮತ್ತೆ ನಾನು. ನೀವು ಸಿನಿಮಾ ಬಿಟ್ಟು ಡೈರೆಕ್ಟ್ ಜ್ಯೋತಿಷ್ಯ ಅಂತ ಬೇರೆ 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 ಸ್ವಾಮಿ, ಜ್ಯೋತಿಷ್ಯ ಅಂತ ಹೇಳಿದರೆ ಏನು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ. ಈಗಲೂ ಪಂಚಾಂಗ ನೋಡಲಿಕ್ಕೆ ನನಗೆ ಗೊತ್ತಿಲ್ಲ ಸ್ವಾಮಿ. ಈಗಲೂ ರಾಶಿ ನೋಡಲಿಕ್ಕೆ ನನಗೆ ಗೊತ್ತಿಲ್ಲ. ಜಾತಕ ನೋಡಲಿಕ್ಕೆ ನನಗೆ ಗೊತ್ತಿಲ್ಲ. ಈಗಲೂ ಇವತ್ತಿಗೂ ಈ ಕ್ಷಣಕ್ಕೂ ಹೇಗೆ? ಆ ಒಂದು ಕ್ಷಣ ಅದು ಉತ್ತರ ಸಿಗ್ತದೆ. ನೀವು ಬೇಕಾದರೆ ಈಗ ಕ್ಯಾಮರಾ ಇಟ್ಟು ಕೂತ್ರೆ ಇಲ್ಲಿ ಲೈವ್ ರೂಮಲ್ಲಿ ನಾನೀಗ ಲೈವ್ ಹೋಗ್ತೇನೆ. ನಾನೀಗ
ನಿಮಗೆ ಅವಾಗ ಗೊತ್ತಾಗ್ತದೆ, ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲಿ ಒಂದು 2-3 ಇನ್ಸಿಡೆಂಟ್ಗಳನ್ನು ನಿಮ್ಮಲ್ಲಿ ನಾನು ಹೇಳ್ತೇನೆ. ಈ ಇನ್ಸಿಡೆಂಟಿಗೆ ನಿಮಗೆ ಸಾಕ್ಷಿ ಕಟ್ಟೆಮನೆಯಲ್ಲಿ ಪರಮೇಶ್ವರ ಗೌಡ ಅಂತ ಇದ್ದಾರೆ, ನಮ್ಮ ಇಲ್ಲಿಯ ದಂಡನಾಯಕ ಮಹಾವಿಷ್ಣುವಿನ ಸೇವೆ ಮಾಡುವವರು. ಜಪ ನಾನು ಮಾಡುವುದು ಇಲ್ಲಿ, ನಾನಿರುವ ಜಾಗ ಬೇರೆ ಎಲ್ಲೋ. ಅಲ್ಲಿ ಒಂದು ಶಕ್ತಿ ಮಾತಾಡ್ತದೆ, ಅಲ್ಲಿಯ ಚಾಕ್ರಿ ವರ್ಗದವರ ಹತ್ರ ಒಂದು ಶಕ್ತಿ ಮಾತಾಡ್ತದೆ. ಅದು ನಿನಗೆ ಬೇಕಾದಷ್ಟು ಉಂಟಲ್ಲ, ನನಗೊಂದು ಫಿಂಗಾರ ನೀನು ತಂದು ಕೊಡ್ಬೋದಲ್ಲ ಅಂತ. ನಿನಗೆ ಕೊಟ್ಟರೆ ನನಗೆ ಎಲ್ಲಿ ಉಂಟಮ್ಮ ಅಂತ ಅವನಿಗೆ ಹೇಳ್ತಾನೆ. ಆವಾಗ ಆ ಒಂದು ಶಕ್ತಿ ಆ ವ್ಯಕ್ತಿ ಹತ್ರ ಮಾತಾಡ್ತದೆ. ಕಂಡೆ ಬೋರಿತ್ತದಾಂಡಲ್ಲ ಎಂಕು ಬೋಡನೆ ಅನ್ನ ತರ್ಪ ಅವನು ಬರ್ಪಿ ಶುಕ್ರವಾರದೊಳ್ಳ ಅಂತ ಹೇಳ್ತದೆ. ಹಾಗೆ ಇಲ್ಲಿ ಒಬ್ಬರು ಚಾಕ್ರಿ ವರ್ಗದವರದ್ದು ಬುಧವಾರದ ದಿನ ಅಲ್ಲಿ ದುರ್ಗಾ ಪೂಜೆ ಇರ್ತದೆ ಕೆಳಗೆ ಉಳ್ಳಾಲ್ತಿಯಮ್ಮನವರಲ್ಲಿ. ಈ ಮಾತನ್ನು ನಾನು 2-3 ಜನರ ಹತ್ರ ಹೇಳಿರ್ತೇನೆ. ಹೀಗೆ ನಾನು ಯಾರ ಹತ್ರ ಮಾತಾಡ್ತಾ ಇದ್ದೇನೆ ನಿನ್ನೆ ಅಂತ. ಎರಡೆಲ್ಲ ನೋಡಿಸಿ ತೆಲುಪೇರು ಅಂತೇಳಿ ಅವು ಅಂತೇಳಿ. ಬುಧವಾರದ ಸೋಮವಾರ ಇದು ನಡೆದದ್ದು ಆದಿತ್ಯವಾರ. ಸೋಮವಾರದ ದಿನ ಒಂದು ಚಂಡಮಾರುತದ ಗಾಳಿ ಬರ್ತದೆ. ಆತನ 50 ಅಡಿಕೆ ಮರ ಮಾತ್ರ ಬೀಳ್ತದೆ. ಆ ವ್ಯಕ್ತಿಯದ್ದು 50 ಅಡಿಕೆ ಮರ ನೆಲಸಮ ಆಗ್ತದೆ. ಬೆಳೆ ಬರಲಿಕ್ಕಿರುವಂಥ ಪಿಂಗಾರಪುರ ಉಳ್ಳಾಲ್ತಿ ಸ್ಥಾನದ ಒಳಗೆ ಗರ್ಭಗುಡಿಯಲ್ಲಿ ಬಂದಿರ್ತದೆ. ಇದು ನಡೆದ ಘಟನೆ ಇಲ್ಲಿ. ಓಕೆ, ಪ್ರಶ್ನೆ, ನೀವು ಇಲ್ಲಿಯ ಪವಾಡಗಳನ್ನು ಹೇಳ್ತಾ ಇದ್ದೀರಿ, ನೀವು ಈಗ ಜ್ಯೋತಿಷ್ಯ ಅದನ್ನು ನೀವು ಹೌದು. ಇಷ್ಟೆಲ್ಲ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಾರೆ ಇದಕ್ಕೆ. ಈ ಟ್ರಾನ್ಸ್ಫಾರ್ಮೇಷನ್ಗೆ ಹೇಗೆ ನೀವು ಒಗ್ಗಿಕೊಂಡ್ರಿ ಅಂತ ಫಸ್ಟು ನೀವು ಇಡೀ ಸಿನಿಮಾ ಜಗತ್ತು ಸ್ವಾಮಿ, ನನಗೆ ಎಲ್ಲಿ ಬರ್ಕ ಸಿಕ್ಕಲಿಲ್ಲ. ಆ ವರ್ಡ್ ನನಗೆ ಎಲ್ಲಿಯೂ ಏಳಿಗೆ ಸಿಕ್ಕಲಿಲ್ಲ. ನಾನು ಈ ಶಬ್ದಗಳನ್ನು ಈ ಸ್ಮೆಲ್ ಸಿಗುವುದು ಇದನ್ನೆಲ್ಲ ನಾನು ಇಗ್ನೋರ್ ಮಾಡ್ತಾ ಇದ್ದೆ. ಹಿಂದೆ ಎಂಕ ಬಣ್ಣತ್ತು ಅಂತ ಹೇಳಿದರೆ ನನ್ನ ತಂದೆ ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದರು, ಇದು ನವಗಿರುವುದಲ್ಲ, ನಿನ್ನ ಈ ವೈಬ್ರೇಷನ್ ಎಲ್ಲ ಉಂಟಲ್ಲ, ಇದು ನಮಗಿರುವುದಲ್ಲ, ನಮ್ಮ ಮನೆತನಕ್ಕೆಲ್ಲ ಇರುವುದಲ್ಲ, ಇದು ಭೂತಗೀತದೆಲ್ಲ ಅದಕ್ಕಿಂತ ಸಪ್ರೇಟ್ ಜನ ಇರ್ತಾರೆ, ಅದು ಅವರಿಗಿರುವುದು ಅಂತ ಹೇಳ್ತಾರೆ. ಅದಕ್ಕೆ ಆಯಾಯ ಪಂಗಡ ಉಂಟು, ನಿನ್ನದೆಲ್ಲ ನೋಡುವಾಗ ನನಗೆ ಸರಿ ಕಾಣುವುದಿಲ್ಲ ಅಂತ ಹೇಳ್ತಾರೆ. ನನ್ನಲ್ಲಿ ಏನು ಸರಿ ಇಲ್ಲ ಅಂತ ಕೇಳಿದ್ದಾನೆ. ಅಲ್ಲ, ನಿನ್ನದು ಕಣ್ಣೆಲ್ಲ ದೊಡ್ಡ ದೊಡ್ಡ ಆಗ್ತದೆ ಕೆಲವು ಸಲ, ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ ನಾನು. ಇದು ನಡೆದಿದೆ, ಸುಮ್ಮನೆ ಕೂತ್ಕೋ, ನಿನ್ನ ಹೆಂಡತಿ ಮಕ್ಕಳು ಸಾಕು, ನಿನಗೆ 2 ಹುಡುಗಿಯರು ಇರೋದು, ನಿನಗೆ ಅಲ್ಲಿ ಹೋಗಿ ತೊಂದರೆ ಆಗ್ತದೆ, ಅಲ್ಲಿ ಹೋಗೋದೇ ಬೇಡ ನೀನು ಅಂತ ಹೇಳ್ತಾರೆ. ಇದನ್ನು ಹೇಳಿದ್ದಾರೆ, ಅಲ್ಲಿ ಹೋಗೋದೇ ಬೇಡ ನೀನು ಅಂತ. ಮತ್ತೆ ಪುನಃ ನಾನು ನನಗೆ ಎಂತ ಆಗೋದ ಇದು, ನನಗೆ ಇದು ಏನು, ನನಗೆ ಹುಷಾರಿಲ್ವಾ, ನನಗೆಲ್ಲ ಕಾಣ್ತದೆ, ನನಗೆಲ್ಲ ಗೊತ್ತಾಗ್ತಾ ಉಂಟು. ಇದನ್ನು ಒಂದು ಪರ್ಟಿಕ್ಯುಲರ್ ಆಗಿ ಇದೇ ಶಕ್ತಿ ಅಂತ ಹೇಳುವುದು ಯಾರು ಅಂತ ಹೇಳಿದರೆ, ನನ್ನನ್ನು ಒಂದು ಗಿರಿಧರ್ ಶೆಣೈ ಮತ್ತು ಕಲ್ಪನಾ ಶೆಣೈ ಅಂತ ಹೇಳಿಕೊಂಡು ಗಂಡ ಹೆಂಡತಿಯವರು ಮಂಗಳೂರಿನವರು ನನ್ನನ್ನು ಕಟ್ಪಾಡಿಯಲ್ಲಿ ಮಟ್ಟು ಅಂತ ಹೇಳೊಂದು ಮಹಾಕಾಳಿ ಮಂತ್ರದೇವತಾ ಸಾನ್ನಿಧ್ಯ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. 15 ವರ್ಷ ಮೊದಲಿದೆ. ಅಲ್ಲಿ ಸುಧರ್ಮ ಶಿಯಾನ್ ಅಂತ ಹೇಳಿಕೊಂಡು ಒಬ್ಬರು ವ್ಯಕ್ತಿ ಇದ್ದಾರೆ. ಪ್ರಥಮವಾಗಿ ಹೋದಾಗ ವ್ಯಕ್ತಿ ಇದ್ದಾರೆ, ಅವರು ಹೀಗೆ ಮಾಡ್ತಾರೆ. ನನ್ನದೊಂದು ನೇರ ಪ್ರಶ್ನೆ ಸ್ವಾಮಿ, ಆ್ಯಕ್ಚುಲಿ ಅವರ 365 ದಿನವೂ ಅವರ ಜೊತೆ ಅಮ್ಮ ಇರ್ತಾರೆ ಅಂತ ಹೇಳೋದು ಮತ್ತೆ ಗೊತ್ತಾಗುವ ವಿಷಯ. ನಾನು ಅವರನ್ನು ವ್ಯಕ್ತಿಯಾಗಿ ಕನ್ಸಿಡರ್ ಮಾಡಿಕೊಂಡು ಕೇಳ್ತೇನೆ. ಅವರು ಹೇಳ್ತಾರೆ, ಎಲ್ಲ ಕೇಳಿ ಹೇಳ್ತಾರೆ ಅವರಂತ. ಇನಿಜ್ಜಂಡ ಎಲ್ಲೇ ಈ ಬೊಲ್ಪು ಸುಮಾರು ಜನಕ್ಕೆ ಬೊಲ್ಪು ಹಾಕೊಂಡು ಅಂತ ಹೇಳೋ ಒಂದು ತುಳುವಿನಲ್ಲಿ ಒಂದು ಮಾತು ಹೇಳ್ತಾರೆ. ಅದ ನಂತರ ಇವತ್ತಿನವರೆಗೆ ನಾನು ಅವರಲ್ಲಿಗೆ ಹೋಗ್ತೇನೆ. ನನಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಆ ವ್ಯಕ್ತಿ ಇವತ್ತು ನನ್ನ ಗುರು. ಅವರು ಎಲ್ಲ ಚಿತ್ರಣಗಳನ್ನು ಕೊಟ್ಟು ಇವತ್ತು ನಾನು ವಿಮಾನ ಹತ್ತುತ್ತೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತು ಅವರು ಹೇಳ್ತಾರೆ,
ನಿನ್ನ ಹೆಗಲಿಗೆ ಜೋಳಿಗೆ ಹಾಕಿಸ್ತೇನೆ ನಾನು. ನಿನ್ನನ್ನು ಯಾರೇನು ಬೇಕಾದರೆ ಹೇಳಲಿ, ನಿನ್ನನ್ನು ಯಾರೇನು ಬೇಕಾದರೂ ತುಳಿಲಿ, ಅವರಿಗೆ ನೀನೇನು ಅಂತ ಗೊತ್ತಾಗೋದು ಬೇಡ, ನಿನ್ನನ್ನು ವಿಶ್ವಕ್ಕೆ ಗೊತ್ತು ಮಾಡಿಸ್ತೇನೆ ಅಂತ ಹೇಳಿಕೊಂಡು ನಡೆಯಲ್ಲಿ ನನ್ನ ಗುರುಗಳಾದ ಸುಧರ್ಮ ಶ್ರೀಯಾನ್ ಅವ್ರನ್ನ ಹೆಸರು ಹೇಳುವಂತಷ್ಟು ನಾನು ಇಲ್ಲ. ಆ ತಾಯಿ 365 ದಿನ ಅವರ ಶರೀರದಲ್ಲಿರ್ತದೆ, ಅದು ಮಹಾಕಾಳಿ ಮಂತ್ರದೇವತೆ. ಪರ್ಟಿಕ್ಯುಲರ್ ಆಗಿ ನನ್ನನ್ನು ಯಾರೆಲ್ಲ ಆ ದಿವಸ ಇಲ್ಲಿ ಎಳೆದು ಬಿಸಾಕಿದ್ದಾರೆ ಅವರ ಹೆಸರುಗಳನ್ನು ಹೇಳ್ತಾರೆ ಅವರು. ಮಣ್ಣಿನಲ್ಲಿ ಹಾಕಿ ಎಳೆದಂಥ ವ್ಯಕ್ತಿಗಳ ಹೆಸರು ಹೇಳ್ತಾರೆ. ಇಂಚಿನಾಯಿ, 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 ಇಂಚಿನಾಯಿ ಅಂತ. ಅವರ ಮುಂದೆ ಹೋಗಿ ನಿಲ್ಲಬೇಕಾದ್ರೆ ಅವನು ಪ್ಯೂರ್ ಆಗಿರಬೇಕು, ಇಲ್ಲ ಇದ್ದರೆ ಅವನ ಜಾತಕವನ್ನು ಜಾಲಾಡಿಸಿ ಬಿಡ್ತಾರೆ. ಹೆಸರು, ವಿಳಾಸ, ಸ್ಥಳ ಪೂರ ಹೇಳಿ ಇವತ್ತು ನನಗೆ ಒಂದು ದಾರಿ ತೋರಿಸಿದ್ದಾರೆ ಅಂತ ಹೇಳಿದರೆ ಅವರು ಕೃಪೆ ಶಕ್ತಿಗಳದ್ದಿರ್ಬೋದು. ಶಕ್ತಿಗಳ ಕೃಪೆ ಇಲ್ಲದೆ ನನಗೆ ಒಬ್ಬರು ಗುರು ಸಿಗುವುದಿಲ್ಲ. ಆದರೆ ಗುರುವಿನ ಆಶೀರ್ವಾದ ಇಲ್ಲದೆ ಏನೂ ನಡೆಯುವುದಿಲ್ಲ. ನಾನು ನಮ್ಮ ಕುಲಗುರುಗಳನ್ನು ನಂಬ್ತೇನೆ, ಆದರೆ ಒಂದು ದಾರಿ ತೋರಿಸಿಕೊಟ್ಟ ಒಂದು ಇವತ್ತು ಈ ಮನೆಯಲ್ಲಿ ನೀವೀಗ ನೋಡ್ತಾ ಇದ್ದೀರಿ. ನಾನು ಹೇಳಿದ್ದೇನೆ, ಏನಿದ್ರು ಅದು ಅವರೇ, ಆ ಗುರುಗಳ ಹೊರತು ನಾನಿಲ್ಲ. ಯಾಕೆಂತ ಹೇಳಿದರೆ ಅವರು ಇಲ್ಲಿಗೆ ಬಂದಿದ್ದರು. ಇಲ್ಲಿಗೆ ಬಂದಾಗ ಒಂದು ಮಾತು ಹೇಳಿದರು, ಇಡೀ ವಿಶ್ವಡಿ ಏರ್ಲೆಜ್ಜರ್ ಭಟ್ರೆ ಈ ಜಾಗೆಡಿ ಇರಕುಲ್ಲೊಂದು ಪಾತೇರಿಯರ ಉಂಡು, ಈರೇನ ಪೊರ್ಲುಲಿಯಾನವರ ತೂಯರ ಉಂಡು ಅಂತೇಳಿ. ಹಾಗೆ ನನ್ನ ಮಾತಿನ ಮೊದಲ ಇದುವೇ ಜೈಮಟ್ಟು ಮಹಾಕಾಳಿ ಅಂತ. ಯಾಕೆಂತ ಹೇಳಿದರೆ ಅವಳಿಂದ ಶಕ್ತಿಗಳಿರುವುದೆಲ್ಲ ಸತ್ಯವೇ, ಆದರೆ ಶಕ್ತಿಗೆ ಒಂದು ಇಂಥದ್ದೆಲ್ಲ ಇರುವಾಗ ಒಂದು ದಾರಿ ತೋರಿಸ್ಲಿಕ್ಕೆ ಒಬ್ಬರು ವ್ಯಕ್ತಿ ಬೇಕಲ್ಲ. ಇದು ಹೀಗೆ ಹೋಗಬೇಕು, ಇದು ಹೀಗೆ ಮಾರೆ, ಇದು ಹೀಗೆ ಮಾರೆ ಅಂತ ಹೇಳಿದ್ದು ನನಗೆ ಆ ಗುರುಗಳು, ಸುಧರ್ಮ ಶ್ರೀಯಾನ್ ಗುರುಗಳು. ಅವರನ್ನು ಗುರುಸ್ಥಾನ ಅಂತೇಳಿ ಅದನ್ನು ನಾನೊಂದು ದೇವರು ಅವರೇ, ಗುರು ಅವರೇ. ಈ ಅದೇ ಒಬ್ಬರಿಗೆ ಜ್ಯೋತಿಷ್ಯವನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಇದು ಹೇಳಲಿಕ್ಕೆ ಶುರು ಮಾಡಿ ಇಲ್ಲಿಗೆ ಬಂದ ಮರುದಿನದಿಂದ ಶುರುವಾಗಿದೆ. ವರ್ಷ 2007ರಿಂದ. 2007 ಹೇಳಿದರೆ ಸಣ್ಣ ಇರುವಾಗೆಲ್ಲ ಇತ್ತು ಒಂದು ಒಂದು ಹುಚ್ಚಿನ ಇದು ಅಂತ ಹೇಳ್ತಾವಲ್ಲ, ಆದರೆ ಅದೆಲ್ಲ ನಡೀತಾ ಇತ್ತು ಸ್ವಾಮಿ. ನಾನು ಈ ವಿಭೂತಿಯನ್ನು ಈಗ ನನ್ನ ಅಜ್ಜ ಭಾರಿ ದೊಡ್ಡ ಮಂತ್ರವಾದಿಯವರು. ವಿಭೂತಿಯನ್ನು ಕೊಟ್ಟರೆ ಕೂಡ ಅದರಲ್ಲಿ ಕೆಲಸ ಆಗೋದು. ಸುಮ್ಮನೆ ಹೀಗೆ ಒಂದು ಕೊಟ್ಟು ಅದು ಅದೆಂತ ಹೇಗಾಯ್ತು ಅದು ನನಗೆ ಗೊತ್ತಿಲ್ಲ. ನಾನು ಮನೆ ಮಾರಲು ಇಟ್ಟಿದ್ದು, ನಾನು ಅದು ಕೊಟ್ಟದ್ದು ಬೂದಿ ಅಂತ ಹೇಳಿದೆ. ನಾನು ಅದರಲ್ಲಿ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಇದು ಸಣ್ಣ ಇರುವಾಗೆಲ್ಲ ಆಗ್ತಾಯಿತ್ತು. ಆದರೆ ನಮಗೆ ಎಂತ ಅಂತ ಗೊತ್ತಿಲ್ಲಲ್ಲ, ಇದರದ್ದು ಏನು, ಇದರದ್ದು ಎಲ್ಲಿಂದ ಇದು ಒಯ್ಪು ಅಂತ ಹೇಳೋದು ಗೊತ್ತಿಲ್ಲಲ್ಲ. ಇದು ಇಲ್ಲಿ ಬಂದು ಸುಮಾರು ಸಮಯ ಆಯಿತು. ನಾನು ಈ ಒಂದು ಇಲ್ಲಿಗೆ ಈ ಜಾಗಕ್ಕೆ ಇವತ್ತು ಒಂದು ಆ್ಯಪಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದು ಹೇಗೆ ಅಂತ ಹೇಳಿದರೆ, ಒಬ್ಬರು ಇಲ್ಲಿಗೆ ಬರ್ತಾರೆ ಮಡಿಕೇರಿಯಿಂದ, ಹೇಮಂತ್ ಅಂತ ಹೇಳಿಕೊಂಡು. ಅವರನ್ನು ಕರ್ಕೊಂಡು ಇಬ್ಬರು ಗೆಳೆಯರು ಬರ್ತಾರೆ, ಅವರ ಅಣ್ಣ ಕಸಿನ್ಸ್ ಬರ್ತಾರೆ. ಇವರಿಗೆ ಹೀಗೆ ತೊಂದರೆ ಅಂತೆ, ನೀವು ಹೇಳ್ತೀರಂತೆ ಪುತ್ತೂರಲ್ಲಿ ಹೀಗೆ ದೇವಸ್ಥಾನದಲ್ಲಿ ಹೀಗೆ ಮಾತಾಡುವಾಗ ಹೇಳಿದ್ರು. ಅವನು ಹೇಳ್ತಾನೆ ಅಂತ ಹೇಳಿದ್ರು. ಹಾಗೆ ನಾವು ಬಂದದ್ದು. ನಮ್ಮ ಕಾಫಿ ಎಸ್ಟೇಟಿನಲ್ಲಿ ಯಾವ ಕೆಲಸದವರು ನಿಲ್ಲುವುದಿಲ್ಲ. ಹೌದಾ? ಹಾಗೆ ಇಲ್ಲಿ ಕೂತ್ಕೊಂಡು, ನಿನ್ನ ಕಾಫಿ ಎಸ್ಟೇಟ್ ಇಂಥದ್ದೊಂದು ಮರ ಉಂಟು ನೋಡು, ಮರದ ಕೆಳಗೆ ಒಂದು ಏನೋ ಇಟ್ಟಿದ್ದಾರೆ ನೋಡು, ಅದನ್ನು ತೆಗೆಸು, ಇಂಥದ್ದು ಐಟಮ್ ಉಂಟು, ಹೋಗಿ ತೆಗಿ ಅಂತೇಳಿ. ಅವನು ನಗಾಡ್ತಾನೆ. ಆವಾಗಲೇ ಕಾರು ಹೋಗ್ತದೆ, ರಾತ್ರಿ JCBಯಲ್ಲಿ ಹೋಗ್ತಾರೆ, ಹೇಳಿದಂಥ ವಸ್ತುಗಳು ಭೂಮಿ ಅಡಿಯಲ್ಲಿ ಸಿಗ್ತದೆ. ಮರುದಿನ ಪುನಃ ಇಲ್ಲಿ ಆಗಿದ್ದಾರೆ. ಇದನ್ನು ಕರ್ಕೊಂಡು ಬಂದು ಹೋಗ್ತಾ ಇದ್ದಂಥ ವ್ಯಕ್ತಿ ಅರುಣ್ ಅಂತ ಹೇಳಿಕೊಂಡು. ಹಾಗೆ ಈ ಆನ್ಲೈನ್ ಆಸ್ಟ್ರೋಟಾಕ್ ಅಂತ ಆ್ಯಪಿನಲ್ಲಿ ಆ ವ್ಯಕ್ತಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಬಂದಂಥವರು ಅರುಣ್ ಕುಮಾರ್ ಅಂತ ಹೇಳಿಕೊಂಡು ಇವರ ಜೊತೆಯಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಬಂದವರಲ್ಲಿ ಅವರಿದ್ದಾರೆ. ನಮಗೆ ಗೊತ್ತಿಲ್ಲ, ನನಗೆ ಸೀನೆ ಗೊತ್ತಿಲ್ಲ. ಅವರು ಇತ್ತ ಇದ್ದಾರೆ, ಎಲ್ಲಿಯೋ ಒಂದು ಆಸ್ಟ್ರೋಲಾಜರ್ ಇದರ ನಡುವಲ್ಲಿ ಇದ್ದಾನೆ, ಹೊಡಿತಾ ಉಂಟು ಅಂತ ಆಗ್ತಾ ಇತ್ತು. ನಮಸ್ಕಾರ ಅಂತ ಹೇಳ್ತಾನೆ. ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ. ನೀವು ಇಲ್ಲಿ ಬಂದು ಅವರ ಒಂದು ಮಾತು ಹೇಳಿದರು,
ನೀವೀಗ ಗೇಟ್ ಹಾಕ್ಕೊಂಡು ಒಳಗೆ ಕೂತ್ಕೊಳ್ಳೋದಲ್ಲ. ಯಾರಿಗೆ ಹೇಳೋದಿಲ್ಲ ಅಂತ ಗೇಟ್ ಹಾಕಿ ಒಳಗೆ ಕೂರ್ತಿರಲ್ಲ, ನಿಮ್ಮನ್ನು 4 ಗಂಟೆ ಆಯ್ತು ನಾವು ಗೇಟ್ ಬಡಿಯೋದು ಅಂತ ಹೇಳ್ತಾರೆ. ಅವ್ರು 4 ಗಂಟೆ ಬಡಿದಿದ್ದಾರೆ, ನಾನು ತೆಗಿಲಿಲ್ಲ. ನಾನು ಎಂಕ ಮುಲ್ತಾಕ್ಲಿಡ ಪಾತೇರಿ ಇದ್ದೆ ಅಂತೇಳಿ ನಿಗ್ಲಿ 2 ಒಣಲಾಗೆ ಇಲ್ಲಿ ಇಡೇ ಬರಡ್ಚು ಅಂತೇಳಿ ಇದೇ ಮಾತು ಹೇಳಿದೆ. ಇಲ್ಲ ನಾವು ಮಡಿಕೇರಿಯಿಂದ ಬಂದದ್ದು. ಮತ್ತೆ ಗೇಟ್ ತೆಗೆದ. ಅಲ್ಲಿ ಅವ್ರು ಎಂತ ಮಾಡ್ತಾರೆ, ನಾನೊಂದು ಇಂಥದ್ದೊಂದು ಆ್ಯಪಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಆಸ್ಟ್ರೋ, ನೀವು ಎಲ್ಲರಿಗೂ ಗೊತ್ತಾಗಬೇಕು ರಾಯರೇ ಅಂತ ಅವರೊಂದು ಮಾತು ಹೇಳ್ತಾರೆ, ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿಕೊಂಡು. ಹಾಗೆ ಅವರನ್ನು ನನ್ನನ್ನು ಕರ್ಕೊಂಡೋಗಿ ಬೆಂಗಳೂರಲ್ಲಿ ಅವರ ಮನೆಯಲ್ಲೇ, ಅವರು ಮಡಿಕೇರಿಯ ಗೌಡರು, ಅವರ ಮನೆಯಲ್ಲೇ 3 ತಿಂಗಳು ನಾನು ಹಗಲು ರಾತ್ರಿ ಇದ್ದೆ. ಊಟ ಸಮೇತ ಅಲ್ಲೇ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಅಲ್ಲೇ ಇದ್ದೆ. 3 ತಿಂಗಳು ಅಲ್ಲೇ ಇದ್ದೆ. ನನ್ನನ್ನು ಕಂಪ್ಲೀಟು ಆ ಆ್ಯಪಿಗೆ ಸೇರಿಸಿದಂತಹ ವ್ಯಕ್ತಿ ಅರುಣ್ ಕುಮಾರ್. ಓಕೆ, ಈ ಆ್ಯಪ್ ಅಂತಂದರೆ ಹೇಗೆ ಸರ್, ಹೇಗೆ ವರ್ಕ್ ಆಗುತ್ತದೆ ನೋಡಿ, ಇದು ಆಸ್ಟ್ರೋಡಾಕ್ ಅಂತ ಹೇಳೋ ಆ್ಯಪ್ ಒಂದು. ಇದರಲ್ಲಿ ಈಗ ಇವತ್ತು ಇದರಲ್ಲಿ ಲೈವ್ ಹೋದರೆ ಕ್ಲೈಂಟ್ಗಳು ಕನೆಕ್ಟ್ ಆಗ್ತದೆ. ಇದು ನನ್ನ ಪ್ರೊಫೈಲ್, ಇದು ಕ್ರಿಟಿಕಲ್ ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ಸ್ ಅಂತ ಬರ್ತದೆ. ಇದರಲ್ಲಿ ಒಂದೊಂದು ಇದರಲ್ಲಿ ಇರ್ತದೆ. ಇಲ್ಲಿ ಎವರೇಜ್ ರೇಟಿಂಗ್ ಕಾಲ್ 4.97 ಅಂತಿದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಂದು 100% ಅಂತ ಇದೆ. ಇದು ಹೇಗೆ ಅಂತ ಹೇಳಿದರೆ, ಈ ನನ್ನ ಆ್ಯಪಿನಲ್ಲಿ 45,000 ಜೋಶಿಗಳಿದ್ದಾರೆ, ಜ್ಯೋತಿಷರು 45,000 ಜನ ಇದ್ದಾರೆ. ಪರ್ ಮಿನಿಟಿಗೆ 34 ರೂಪಾಯಿ, 34 ರೂಪಾಯಿ. ನೋಡಿ, ಅರುಣ್ ಪೂವೈ ಅಂತ ಹೇಳಿದರೆ ಇವರೇ, ಅರುಣ್ ಕುಮಾರ್ ಅಂತ ಹೇಳಿದರೆ ಇವರು ನನ್ನನ್ನು ಪರಿಚಯ ಮಾಡಿಸಿದವರು. ಇಲ್ಲಿ ನನ್ನ ಪ್ರೊಫೈಲಲ್ಲಿ ಈಗ ಕಾಣ್ತದೆ ನೋಡಿ, 34 ರೂಪಾಯಿ ಪರ್ಮನೆಂಟ್ ಅಂತ. ಇಷ್ಟರವರೆಗೆ 10,117 ಜನಕ್ಕೆ ನಾನು ಪ್ರಶ್ನೆ ಹೇಳಿದ್ದೇನೆ. ಅವರ ಅಭಿಪ್ರಾಯಗಳನ್ನು ಇಲ್ಲಿ ತಿಳಿಸ್ತಾರೆ. ಇದು ಲೈವ್ ಅಂತ ಇರ್ತದೆ, ಇಷ್ಟು ಟೈಮು ಲೈವ್ ಅಂತ. ಈಗ ನಾನು ಇಲ್ಲಿ ಈಗ ನೀವು ಉದಾಹರಣೆಗೆ ಈಗ ಇಷ್ಟು ಜನರು ಲೈವಲ್ಲಿ ಇದ್ದಾರೆ. ಈಗ ಜ್ಯೋತಿಷಿಗಳು ಎಷ್ಟೋ ಜನ ಹೀಗೆ ಲೈವಲ್ಲಿ ಇದ್ದಾರೆ. ಈಗ 45,000 ಜನ ಇದ್ದಾರೆ. ಹಾಗೆ ನಾನು ಒಬ್ಬ. ಇಲ್ಲಿಗೆ ಸೇರಬೇಕು ಅಂತ ಹೇಳಿದರೆ, ಹೋಗಬೇಕು ಅಂತ, ಇದು ಲೈವಲ್ಲಿ ಇರುವಂಥವರೆಲ್ಲ ಈಗ ನನ್ನಿಂದ ಸಾಧ್ಯ ಇಲ್ಲ, ನನಗೆ ಗೊತ್ತೇ ಇಲ್ಲ. ಬಲ್ನಾಡು, ಮಂಗಳೂರು, ಪುತ್ತೂರು ಬಿಟ್ಟರೆ ನನಗೆ ಗೊತ್ತಿಲ್ಲ. ಅವರು ಸೇರಿಸ್ತಾರೆ, ಜನರ ಸಂಪರ್ಕ ಕೆಡ್ತದೆ. ಇವತ್ತಿಗೆ 15,000-20,000 ಜನ ಫಾಲೋವರ್ಸ್ ಇದ್ದಾರೆ. ಎಲ್ಲೆಲ್ಲಿಂದ ಯಾವ್ಯಾವುದೋ ರೂಪದಲ್ಲಿ ನನ್ನ ಅಡ್ರೆಸ್ಸನ್ನು ಇಟ್ಕೊಂಡು, ಫೋನ್ ನಂಬರ್ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಯಾಕೆಂದರೆ ನಾನು ಯಾವುದೇ ಕಾರಣಕ್ಕೂ ಶೇರ್ ಮಾಡುವಾಗಿಲ್ಲ. ಕ್ಲೈಂಟಿಗೆ ನಾನು ಅಲ್ಲಿ ಕೂತ್ಕೊಂಡು ನನ್ನ ನಂಬರ್ ಇದು, ನನ್ನ ಮನೆ ಇದು, ನಾನು ಶೇರ್ ಮಾಡುವಾಗಿಲ್ಲ. ಅದು ಸೀದಾ ಲೀಗಲ್ ಆ್ಯಕ್ಷನ್. ಆದರೆ ಅವರು ಎಲ್ಲೆಲ್ಲಿಂದೆಲ್ಲ ಬರ್ತಾರೆ. ಸಾಧಾರಣ ಇವತ್ತಿನವರೆಗೆ ಇಲ್ಲಿಗೆ ಬಂದವರು ಮುಂಬೈಯಿಂದ, ಮಾರಿಷಸ್ಸಿನವರು ಬಂದಿದ್ದಾರೆ, ಅವರು UP ಅವರು, ಗುಜರಾತಿಂದ ಬಂದಿದ್ದಾರೆ, ಅಹಮದಾಬಾದು, ಹೈದರಾಬಾದು, ಪಂಜಾಬು, ಹಿಮಾಚಲ್ ಪ್ರದೇಶ, ಹರಿಯಾಣ, ಡೆಲ್ಲಿ. ಹಾಗೆ ಈ ನೇಮಕ್ಕೆ ಸಮೇತ ಮೊನ್ನೆ ಬಂದಿದ್ದಾರೆ. ಇಲ್ಲಿ ಉಳ್ಳಾಲ್ತಿಯ ನೇಮ ಆಗುವಾಗ ಹರಿಯಾಣದವರು ಬಂದಿದ್ದಾರೆ, ಹೈದರಾಬಾದ್ನವರು ಬಂದಿದ್ದಾರೆ. ಆದರೆ ಇಲ್ಲಿ ವಿಚಿತ್ರ ಅಂತ ಹೇಳಿದರೆ, ಇಲ್ಲಿ ಬೆಂಕಿ ಉಂಟು ಅಂತ ಹೇಳೋದು ಗೊತ್ತಿಲ್ಲ, ಅಲ್ಲಿಯವರು ಬರ್ತಾರೆ. ಅಷ್ಟು ದೂರದಿಂದ ಫ್ಲೈಟಿಗೆ ಖರ್ಚು ಮಾಡಿ ಬರ್ತಾರೆ. ಇದು ಸತ್ಯ ಸ್ವಾಮಿ. ನಮ್ಮ ಕಾರದ ಮುದೇಳ್ಡುಂಡು ಅಂಚಿನ ಶಕ್ತಿ. ಈಗ ನಿಮಗೆ ಒಬ್ಬರು ಕ್ಲೈಂಟ್ ಪಾಕಿಸ್ತಾನದವರು ಇದ್ದಾರೆ ಅಂತ. ಹೌದು. ಅವರು ಪಾಕಿಸ್ತಾನದಿಂದ ನಮ್ಮ ಆ್ಯಪಿನ ಮುಖೇನ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವಳಿಗೆ ಪಾಕಿಸ್ತಾನದಲ್ಲಿ ಅವಳಿರುವ ವಾತಾವರಣದಲ್ಲಿ ಅವಳಿಗೆ ವಿಚಿತ್ರವಾದ ತೊಂದರೆಗಳು. ನಾನು ಮುಸಲ್ಮಾನ, ಆದರೆ ನೀವು ನನಗೆ ದಾರಿ ತೋರಿಸ್ಬೇಕು, ನಾನು ನಿಮ್ಮನ್ನು 2 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೇನೆ, ಹೀಗೆ ವಿಷಯ, ತುಂಬ ಪ್ರಾಬ್ಲಮಲ್ಲಿ ನಾವಿದ್ದೇವೆ. ನನ್ನ ಅಪ್ಪ ಅಮ್ಮನಿಗೆ ವರ್ಷ ಆಯಿತು, ನಾನೀಗ ಫಸ್ಟ್ ಫ್ಲೋರ್ನಲ್ಲಿ ಬೇರೆ ಇರೋದು, ಕೆಳಗಿನಲ್ಲಿ ಓನರ್ ಇರೋದು, ತುಂಬ ತೊಂದರೆ ಕೊಡ್ತಾನೆ, ನನಗೆ ಮದುವೆ ಆಗಲಿಕ್ಕೆ ಬಿಡ್ತಾ ಇಲ್ಲ. ಸರಿಯಾಗದೆ, ನಿನಗೇನಾಗದಾಗೆ ನಾನಿದ್ದೇನೆ, ಆ ಕ್ಷಣದ ಮಾತದು, ನಾನಿದ್ದೇನೆ, ನಿನಗೇನಾಗುವುದಿಲ್ಲ, ಚಿಂತಿಸಬೇಡ. ನಿನ್ನ ಮನೆಗೆ ಇಷ್ಟು ಸಮಯದಲ್ಲಿ ಬೇರೆಯವರು ಬರ್ತಾರೆ, ಒಂದು ಸತ್ತ ಸರ್ಪ ಎದುರಿರ್ತದೆ, ನಿನಗೆ ಒಂದು ಸ್ವಲ್ಪ ದಿನದಲ್ಲಿ ಸಿಗ್ತದೆ, ಬೆಳಗಿನ ಜಾವ ಎದ್ದು ನೋಡು ಅಂತ ಹೇಳ್ತದೆ. ಮರುದಿನ ಅವಳಿಗೊಂದು
ಡೆಸರ್ಟಿನಲ್ಲಿರುವಂಥ ಒಂದು ಸರ್ಪ ಎದುರು ಸತ್ತು ಬಿದ್ದಿರ್ತದೆ. ಅವಳು ಫೋಟೋ ಹಾಕ್ತಾಳೆ. ಕಲ್ಲ ಅಪ್ನೆ ಬೋಲ ಏ ಕ್ಯಾ ಹೇ ಗುರುಜಿ, 13,000 ನಾನು ವೀಸಾ ಅಪ್ಲೈ ಮಾಡಿದ್ದೇನೆ ದುಬೈಗೆ. ನಾನು 13,000 ವೀಸಾಗಳು ಇದಿದೆ ಅಪ್ಲೈ, ನನ್ನದಾಗ್ತಾ ಇಲ್ಲ, 6 ವರ್ಷ ಆಯಿತು ಅಂತ. ಒಂದು ಚೆಂಡು ಬಲ್ನಾಡ ಉಳ್ಳಾಲ್ತಿಗೆ ಮಲ್ಲಿಗೆ ನಿನ್ನ ಹೆಸರಲ್ಲಿ ನಾನು ಕೊಡ್ತೇನೆ, ಬರುವ ಶುಕ್ರವಾರದಲ್ಲಿ ಬಾಗಿಲು ತೆಗೆದಕ್ಕಿಂತ ಮೊದಲು ನೀನು ನನಗೆ ಗುಡ್ ನ್ಯೂಸ್ ಹೇಳ್ತೀಯ ಅಂತ ಹೇಳಿದ್ದು ಆದಿತ್ಯವಾರ. ಅವಳಿಗೆ ವೀಸಾ ಬಂದದ್ದು ಮಂಗಳವಾರ. ಶುಕ್ರವಾರದ ತೆಗಿಲೇ ಇಲ್ಲ. 2 ದಿನದಲ್ಲಿ ಪಾಕಿಸ್ತಾನದವಳಿಗೆ ಉಳ್ಳಾಲ್ತಿ ಪ್ರಸಾದ. ಅವಳಿಗೆ ದುಬೈಯಲ್ಲಿದ್ದಾಳೆ. ಹಾಗೆ ಅಪ್ಪ ಅಮ್ಮನನ್ನು ಅಲ್ಲಿಗೆ ಕರೆಸಬೇಕು ಅಂತ ಹೇಳ್ತಾಳೆ. ಸರಿ, ಒಮ್ಮೆ 1-2 ತಿಂಗಳಿಗೆ ಅಲ್ಲಿ ಕರೆಸು, ಮತ್ತೆ ಆಗೋದಿಲ್ಲ. ಅವರು ಇರುವ ಜಾಗೆಯನ್ನು ಕೂಡ ನೀನು ಬದಲಿಸಬೇಕು. ಆ ಜಾಗೆ ಒಂದು ಸ್ವಲ್ಪ ಬೆಂಕಿ ಅವಘಡ ಒಂದು ನಡಿಲಿಕ್ಕೆ ಉಂಟು ಅಂತ ಹೇಳಿ, ಹಾಂ ಶಾರ್ಟ್ ಆಗ್ತಾ ಇರ್ತದೆ ಅಂತ ಹೇಳ್ತಾಳೆ. ಇಂಡಿಯಾ ಪಾಕಿಸ್ತಾನದ ಈ ಒಂದು ಗಲಾಟೆಯದ್ದು ವಿಷಯ ಅವಾಗ ನಮಗೆ ಗೊತ್ತಿರಲಿಲ್ಲ. ಆದರೆ ಇವಳಿದ್ದ ಮನೆಗೇ ಬಿದ್ದಿದೆ. ಅವಳು ದುಬೈಯಲ್ಲಿದ್ದಾಳೆ. ಅವಳನ್ನು ಅಮ್ಮ ನಂಬಿದ್ದ ಕಲ್ಲಿ ಕೂರಿಸಿದ್ದಾಳೆ. ಅಣ್ಣನ ಮನೆಗೆ ಅಪ್ಪನನ್ನು ಅಮ್ಮನನ್ನು ಕರೆಸಿದ್ದಾಳೆ. ಆ ಮನೆಯಲ್ಲಿ ಯಾರಿಲ್ಲ, ವಸ್ತುಗಳೆಲ್ಲ ಹೋಗಿದೆ. ಅವಳು ನಾನೀಗ ಲೈವಿಗೆ ಹೋದರೆ ಅವಳು ಬರ್ತಾಳೆ. ಅಷ್ಟು ಅವಳಿಗೆ ಒಂದು ನಂಬಿಕೆ ಉಳ್ಳಾಲ್ತಿಯ ಮೇಲೆ. ಅವಳೀಗ ದುಬೈಯಿಂದ ಮಂಗಳೂರಿಗೆ ಬಂದು ಉಳ್ಳಾಲ್ತಿಯನ್ನು ಇಲ್ಲಿ ಒಂದು ಪ್ರಸಾದಕ್ಕೆ ಅವಳು ಬರಲಿಕ್ಕೆ ಹೊರಟಿದ್ದಾಳೆ. ಪಾಕಿಸ್ತಾನದಿಂದ ಸೀದಾ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಅವಳನ್ನು ದುಬೈಯಲ್ಲಿ ಸೆಟ್ಲ್ ಮಾಡಿಸಿದ್ಲಮ್ಮ. ಅವಳಿಗೆ ಕೆಲಸ ಆಯಿತು. ಹೇಳಿದ್ದು 1 ಚೆಂಡು ಮಲ್ಲಿಗೆ, ಕೆಲಸ ಆದದ್ದು ಬರೀ 2 ದಿನದ ಒಳಗೆ. 6 ವರ್ಷದಲ್ಲಿ 13,000 ವೀಸಾದಲ್ಲಿ ಕೆಳಗಿದ್ದ ಫೈಲ್ ಇದು. ಅಂದರೆ ನೀವು ಹೇಳ್ತಿರೋದು ಅವರಿಗೆ ಮನೆಗೆ ಅಟ್ಯಾಕ್ ಆಯಿತು ಅಂತನಾ? ಮೊನ್ನೆ ಬಿದ್ದ ಫೈರಿಂಗ್ ಆಯ್ತಲ್ಲ ಇಂಡಿಯಾ ಇದು ಅಲ್ಲಿ ಅವರ ಮನೆಗೆ ಬಿದ್ದದ್ದು. ಅದು ಆ ಏರಿಯಾ ಪೂರ ಹೋಗಿದೆ. ಅವಳು ಏನು ಹೇಳ್ತಾಳೆ, ಹಮ್ ಸಮझे नहीं थे, हमें समझ में नहीं आप क्या बोल रहे हैं, लेकिन ऐसा ही हुआ. इधर से जाने के बाद माता पिता को भैया का घर भेजे थे हम, मैं अभी दुबई में हूँ. ಈಗ ಪುನಃ ಅವಳು ಅಪ್ಪ ಅಮ್ಮನನ್ನು ದುಬೈಲಿಗೆ ಕರೆಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಓಕೆ, ಅದನ್ನು ಲೈವ್ ರೂಮಲ್ಲಿ ನೋಡೋಣ. ಇದೆಲ್ಲ ಹೇಗೆ ಸರ್? ನಿಮಗೆ ಅವ್ರದ್ದು ಎಂತ ಗೊತ್ತಿಲ್ಲಲ್ಲ, ಎಂತ ರಾಶಿ ಏನು ಗೊತ್ತಿಲ್ಲ. ಹಲೋ ಅಂತ ಹೇಳುವ ಶಬ್ದಕ್ಕೆ, ಹಲೋ ಅಂತ ಹೇಳುವ 1-2 ಅಕ್ಷರದ ಆ ಒಂದು ಮಾತು ಉತ್ತರ ಶುರುವಾಗ್ತದೆ. ಸ್ವಾಮಿ, ನಿನ್ನ ಪ್ರಶ್ನೆ ಮತ್ತೆ ಕೇಳು, ಇದು ನಿನಗೆ ಉತ್ತರ. ನಿನ್ನ ಮನೆಯಲ್ಲಿ ಹೀಗಿದೆ, ನಿನ್ನ ಮನೆಯಲ್ಲಿ ಇದಿದೆ ನೋಡು, ನಿನ್ನ ಇಲ್ಲಿ ಒಬ್ಬ ಕೂತಿದೆ, ಇದನ್ನು ಮೊದಲು ಹೊರಗಾಕು. ನಮಗೆ ಹೇಗೆ ಕಾಣ್ತದೆ? 1 ನಿಮಿಷ, ನಿಮಗೆ ಒಂದು ಕ್ಲೈಂಟ್ ಇದ್ದಾರೆ, 1 ನಿಮಿಷ. ಇದು ಜಸ್ಟ್ ನೀವು ಅದು ಕೇಳಬೇಕು, ಅದು ನೀವು ಅಲ್ಲಿ ಹಾಕಲಿಕ್ಕೆ ನಾನು ಕೇಳ್ತಾ ಇಲ್ಲ. मेरा घर पे टीवी चैनल पे आए हैं, टीवी चैनल के लोग आए हैं इंटरव्यू के लिए, तो मुझे आपको याद करना पड़ा. बहुत अच्छा हुआ, मैं भी आपको याद कर रही थी मन से. बहुत मन कर रहा था आपसे बात करने का. फिर मैं सोच रही थी कि कैसे बोलूं, पता नहीं आप बिजी हो. एक सवाल है मेरा, आपको बुरा लगेगा नहीं तो आपका मन को थोड़ा दर्द भी हो सकता है. कोई बात मेरा और आपका बीच का जो बात हुआ है वीडियो कॉल में, हाँ जी. वो आप एक बार बता सकते हैं? आपके और मेरे बीच जो बात हुई है, हाँ, जो आप कहाँ पे बैठे हैं, आप कहाँ पे बैठे हैं अभी? अभी मैं अपने घर में रूम में बैठी हूँ. नहीं, जो फ्रंट का सोफा में मैंने कुछ देख के आपको बोला था. मैं बताती हूँ I will tell you. मैंने शास्त्री जी से सबसे पहले जब एस्ट्रो टॉक पे बात की थी, तो उस टाइम पे मेरी बेटी ब्रेन ट्यूमर से एक्सपायर हुई थी. तो मैं बहुत परेशान रहती थी. बस एस्ट्रो टॉक के अलावा मुझे कुछ और नजर नहीं आता था. मुझे वहाँ शास्त्री जी मिले और इन्होंने मुझे फर्स्ट टाइम में ही बताया कि आपकी बेटी यहाँ सोफे पे बैठी है, क्या आपको नहीं दिख रहा? सबको दिख रहा है, आपको नहीं दिख रहा? मैंने कहा मुझे नहीं दिख रहा. फिर उन्होंने बताया कि वो आपके पास ही है. ड्रेस नहीं गए. क्या क्या ड्रेस में थी वो? हाँ जी, वो बेबी पिंक कलर की ड्रेस थी.
उसमें बैठी हुई थी। जिस टाइम उसका बर्थडे था उस दिन वो ड्रेस उन्होंने पहनी थी उसने, और मुझे बताया शास्त्री जी ने कि वो उस वाले पलंग पे जहाँ बैठी थी वो वाली पिक्चर दिखाओ। फिर मैंने शास्त्री जी को वो वाली पिक्चर दिखाई उसकी, और उसके बाद फिर शास्त्री जी ने मुझसे बात करी। उन्होंने मुझे बताया कि आप बहुत परेशान हैं, मुझे पता है, और अब मैं जो आपका गया है मैं बताता हूँ आपको, आप माँ आपको देगी वापिस। उन्होंने मुझसे मेरा माँ से कांटेक्ट कराया, उनके थ्रू मेरा माँ पे बहुत भरोसा हुआ। मुझे इतना भरोसा हुआ कि मैं अभी भी बस माँ को याद करती रहती हूँ, और साथ में शास्त्री जी को और तो भैया जी को भी। बिल्कुल। शास्त्री जी ने मुझे बोला था तो पूछो, वो आपको समझा देंगे रेमेडीज। तो मैंने एस्ट्रोटॉक पे उनसे भी बात करी, उन्होंने मुझे बहुत हेल्प करी। और उसके बाद आज मेरे पास एक बेटा है, 1 साल का हो गया है, और शास्त्री जी ने मुझे बोला था कि दिसंबर 2024 से पहले वो इस धरती पर होगी। फिर उन्होंने करेक्शन करी, होगा। तो मुझे बहुत भरोसा है। थैंक यू और मुझे कहीं नहीं जाना है। थैंक यू वेरी मच। ओके, थैंक यू शास्त्री जी। ಜಿ ಜಿ ಪ್ರಣಾಮ್. ಸೋಫಾದಲ್ಲಿ ಪಿಂಕ್ ಸ್ಕರ್ಟ್ ಮತ್ತು ಇನ್ನೊಂದು ಲೈಟ್ ಪಿಂಕಿನ ಕಲರ್ನಲ್ಲಿ ಕಾಣ್ತದೆ. ಅಮ್ಮ ಆಚೆ ಕೂತಿದ್ದಾಳೆ, ಗಂಡ ಆಚೆ ಕೂತಿದ್ದೇನೆ. ನೀನೇನಲ್ಲಿ ಮಾಡ್ತಾ ಇದ್ದಿ, ನಿನಗೇನಲ್ಲಿ ಕೆಲಸ ಅಂತ ಕೇಳ್ತದೆ. ಕ್ಯಾ ಬೋಲ್ರೆ ಆಪ್, ನೀವೇನು ಹೇಳ್ತಾ ಇದ್ದೀರಿ? ಅವಳು ಬ್ರೈನ್ ಟ್ಯೂಮರಿಂದ ತೀರಿ ಹೋಗಿದ್ದಾಳೆ, ಆದರೆ ಅವಳಲ್ಲಿ ಕೂತಿದ್ದಾಳಲ್ಲ, ಮೆರೂನ್ ಮತ್ತು ಪಿಂಕಿನ ಡ್ರೆಸ್ಸಿನಲ್ಲಿ ಕಾಣ್ತಾ ಉಂಟು ಕೂತ್ಕೊಂಡು. ಅದೇ ರೀತಿಯ ಫೋಟೋ ನಿನ್ನ ಕಬಾಟಿನೊಳಗೆ ಉಂಟು ತಾ ಅಂತ ಹೇಳ್ತದೆ. ಕಬಾಟಿನೊಳಗಿಂದ ತರುವಾಗ ಕೂತ ಹುಡುಗಿಯನ್ನು ಹೀಗೆ ಇಡ್ತಾರೆ. ಅದೇ ಫೋಟೋ ಲಾಸ್ಟ್ ತೆಗೆದದಲ್ಲಿ ಅವಳು ಅಲ್ಲೇ ಇದ್ದಾಳೆ. ಇತ್ತೀಚೆಗೊಂದು ಇಲ್ಲಿ ಹಾಗೆ ತುಂಬ ಸಂಚಾರದ ಪ್ರೇತಗಳನ್ನೆಲ್ಲ ಮೊಬೈಲಿನಲ್ಲಿ ಲೈವಿನಲ್ಲಿ ತೋರಿಸಿದ್ದುಂಟು. ಅದರ ತುಂಬ ಉಂಟು, ಅದನ್ನೆಲ್ಲ ನೋಡಿದರೆ ಅದೀಗ ಒಂದು ಬಾರಿ ಒಂದು ಪ್ರೇತವನ್ನು ಹೀಗೆ ಒಂದು ಮನೆಯಲ್ಲಿ ಅವರು ವಿಕ್ರಮ್ ಅಂತ ಹೇಳಿಕೊಂಡು ನಮ್ಮ ಈಗ ಪ್ರಧಾನಮಂತ್ರಿಯವರು ಮೋದಿಜಿಯವರು ಮೊದಲು ಮುಖ್ಯಮಂತ್ರಿ ಆಗಿದ್ದರು ಗುಜರಾತಿನಲ್ಲಿ. ಆವಾಗ ಅವರ ಜೊತೆಗಿದ್ದಂತಹ ವ್ಯಕ್ತಿ ಅವರು ಈ BHEL ಇತ್ಯಾದಿಗಳಿಗೆಲ್ಲ ವೈಫೈ ಮತ್ತು ಸೆನ್ಸಾರ್ಗಳನ್ನು ಮಾಡ್ತಾ ಇದ್ದವರು. ಅವರ ಮನೆಯಲ್ಲಿ ಒಂದು ಹೆಣ್ಣಿನ ಓಡಾಟ ಇದು ಇವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇದು ನಾನು ಹಿಡಿದು ಇದರಲ್ಲಿ ಇದಾಗ್ತದೆ. ಇಂಥದ್ದೇ ಉಂಟು ಬಡ ಅಂತ ನೋಡಿದರೆ ಹಿಂದಿನ ನನ್ನ ಕಾಂಪೌಂಡ್ ಆಚೆ, ಅಲ್ಲಿ ಕಣ್ಣಿಗೆ ಕಂಡದ್ದು ಇಲ್ಲಿ ಕಾಂಪೌಂಡ್ ಆಚೆಗೆ ಫುಲ್ ಫಿಟ್ ಕಾಂಪೌಂಡ್. ಮತ್ತೊಂದು ಕಡೆ ಅದಕ್ಕೆ ಹೋಗಿದಾಗ ಪಾಪ ಅವಳು ದೊಡ್ಡವಳು ಇದ್ದಕ್ಕಿದ್ದಾಗಿ ಇಲ್ಲಿ ತಲೆ ತಿರುಗಿ ಬಿದ್ದು ನನಗೆ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಇಲ್ಲಿ ಬಿದ್ದು ರಾತ್ರಿ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಇಂಥದ್ದೆಲ್ಲ ನಡೀತದೆ. ಮತ್ತು ನಾನಿರುವುದಿಲ್ಲ, ಹೆಂಡತಿ ಪಾಪ ಅವಳನ್ನು ಕರ್ಕೊಂಡೋಗಿ ಅಲ್ಲಿ ಒಂದು ಡೆಲ್ಲಿಯಲ್ಲಿ ಹೀಗೆ ಇದು ಕಣ್ಣಿಗೆ ಕಾಣುತ್ತದೆ. ಸ್ವಾಮಿ, ನಿಮ್ಮ ಪಕ್ಕದಲ್ಲಿ ಯಾರಿದ್ದರೆ ಏರೋ ಗೋವಿಂದೆ ಅಂತ ಕೇಳಿದ್ದುಂಟು. ಈಗ ಸರ್, ಇಂಥ ಟಾಕ್ಗಳು ಬಂದಾಗ ಸವಾಲುಗಳು ಎದುರಾಗುವುದು. ಪ್ರೇತ ಇಲ್ಲ ಅಂತ ಹೇಳುವವರು, ಇದೆ ಅಂತ ಹೇಳುವವರು, ಪ್ರೇತವನ್ನು ತೋರಿಸೋದು ಸ್ನ್ಯಾಪ್ಚಾಟ್ನಲ್ಲಿ ಅಂತ ಹೇಳುವವರು, ಅದು ಮೊಬೈಲ್ನಲ್ಲಿ ಕ್ರಿಯೇಟೆಡ್ ಅಂತ ಹೇಳುವವರು. ನಾನು ಇದೆ ಅಂತಲೂ ನಂಬುವುದಿಲ್ಲ, ಇಲ್ಲ ಅಂತ ನಂಬುವುದಿಲ್ಲ. ಯಾಕೆ ಅಂತಂದರೆ ಇದು ತರ್ಕಕ್ಕೆ ನಿಲ್ಕದ್ದು. ನನಗೇನು ಅನುಭವ ಆಗಲಿಲ್ಲ, ನಾನು ಇದೆ ಅಂತನಿಲ್ಲ, ಇಲ್ಲ ಅಂತನಿಲ್ಲ. ನೀವು ಅನುಭವ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ನಿಮಗೆ ಇರಬಹುದು. ನನಗೆ ಅನುಭವ ಆಗಲಿಲ್ಲ, ಇಲ್ಲ ಅಂತಲ್ಲ, ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಪವಾಡ ಭಂಜಕರು, ಹುಲ್ಕಲ್ ನಟರಾಜ್ ಸರ್, ಹೌದೌದು, ಅವರೆಲ್ಲ ಚಾಲೆಂಜ್ ಸ್ವೀಕಾರ ಮಾಡ್ತಾರೆ. ಇಂಥದ್ದೇ ಅಂತ ಹೌದು. ಇಂಥದ್ದು ಟಾಕ್ಗಳು ಬಂದಾಗ ಅದು ಶುರು ಆಗ್ತದೆ. ಅಲ್ಲ, ಅದು ಇದು ಒಂದರಿಂದ ಒಂದು ಕನೆಕ್ಷನ್ ಆಗ್ತದೆ. ಅವಾಗ ಏನು ಹೇಳಬಹುದು ಅಂತ ಹೇಳಿದರೆ, ಸ್ವಾಮಿ ಇಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ, ನಾನು ಲೈವ್ ನಡೀತಾ ಇರ್ತದೆ, ಅವ್ರು ಯಾವ ಊರಿನವ್ರು ಏನಂತ ಗೊತ್ತಿಲ್ಲ, ಅಲ್ಲಿ ನಾನು ಇದ್ದರೆ ಕಾಣುತ್ತೆ, ನಿಮಗೆ ಕಂಡ್ರೆ ಹೇಳಿ, ನನಗೆ ಕಂಡ್ರೆ ಸ್ಕ್ರೀನ್ಶಾಟ್ ತೆಗೆದು ಕೊಡ್ತೇನೆ, ಮತ್ತೆ ನೀವು ಪರಿಶೀಲನೆ ಮಾಡಿ. ನೇರ ಯಾಕೆಂತ ಹೇಳಿದರೆ ಇಲ್ಲಿ ಇದು ಲೈವಲ್ಲಿ ನಿಮಗೊಂದು ಸ್ಕ್ರೀನ್ಶಾಟ್ ತೋರಿಸ್ತೇನೆ. ಇದು ಲೈವ್ ಆಗ್ತಾ ಇರುವ ಇದು ಲೈವಲ್ಲೇ
ಇದು ಲೈವ್ ಆಗ್ತಾ ಉಂಟು, ಪಬ್ಲಿಕ್ ನೋಡ್ತಾ ಇರುವ ಲೈವ್ ಇದು. 20 ನಿಮಿಷ 57 ಸೆಕೆಂಡು ಮಾತಾಡ್ತಾ ಇರುವ ವ್ಯಕ್ತಿ ಅಪ್ಪ. ಇದು ಲೈವ್ ಆಗ್ತಾ ಉಂಟು. ಒಂದು ಕಾಲ್ 12 ನಿಮಿಷ 9 ಸೆಕೆಂಡು. ಇಲ್ಲಿ ನಾನಿಲ್ಲಿದ್ದೇನೆ, ಸಾರ್ವಜನಿಕ ಎಲ್ಲ ನೋಡ್ತಾ ಇರುವಂಥ ಒಂದು ರೂಮಿನ ಒಳಭಾಗದಲ್ಲಿ. ಇದು ಬಿಹಾರದಿಂದ ಬರ್ತಾ ಇರೋ, ನಾವು ಹೋಗಿ ಇಲ್ಲಿ ಬಾಗಿಲಕ್ಕೆ ಲೈಟ್ ಹಾಕಿ ಬಂದದಲ್ಲ. ಇದೊಂದು ಒಂದು ಒಂದು ರೂಮಿನ ಒಂದು ಭಾಗ. ಈ ರೂಮಿನಲ್ಲಿ ಮಲಗಿದವ ಕಿರ್ಚಿ ಸತ್ತವರು ಇವರ ತಂದೆ, ಇಲ್ಲಿಗೆ ನನ್ನ ಹತ್ರ ಮಾತಾಡ್ತವರು ತಂದೆ. ಪುನಃ ರೀಚಾರ್ಜ್ ಮಾಡ್ತಾನೆ. 20 ನಿಮಿಷದ ರೀಚಾರ್ಜ್ನಲ್ಲಿ ಒಂದು ಆಕಾರ ಕಾಣ್ತದೆ ಇಲ್ಲಿ. ಈ ಬೆಡ್ ಶೀಟು ಎಳೆದಂತೆ ಆಚೆ ಆ ಮೂಲೆಗೆ ಹೋಗೋದು. ಈ ಬೆಡ್ಶೀಟ್ ಇಲ್ಲಿಂದ ಎಳೆದು ಆ ಕೋಣೆಗೆ ಹೋಗೋದು. ಇಲ್ಲಿ ಏನಿಲ್ಲ. ಇದು ನಿತ್ಯ ಈ ರೂಮಿನಲ್ಲಿ ನಡೆಯುವುದು. ಈ ಬಾಗಿಲು, ಇಲ್ಲಿ ಲೈಟ್ ಹಾಕೋದು, ಒಂದು ಶರೀರ ಕಾಣ್ತದೆ, ಇದು ಅಲ್ಲಿಗೆ ಎಳ್ಕೊಂಡು ಹೋಗೋದು. ನೋಡಿದರೆ ಬಿಕ್ಕಿ ಹಾಕಿದಂತಹ ಕೂದಲು, ಹೆಣ್ಣಿನ ನಂತರ ಹೊಟ್ಟೆ, ನಂತರ ಕೆಳಗೆ ಇಷ್ಟು ಕಾಣುತ್ತದೆ ಇದರಲ್ಲಿ. ನಿಮಗೆ ಕಾಣ್ತದ? ನಿಮಗೆ ಕಾಣ್ತದ? ಗೊತ್ತಾಗ್ತದ? ನೋಡಿ, ಇದೊಂದು ಖಾಲಿ ರೂಮ್. ಇಲ್ಲಿ ಒಂದು ತಲೆ ಬಿಕ್ಕಿ ಹಾಕಿದ ಹುಡುಗಿ, ಇದು ಒಳ ಒಡುಪು 2 ಬಟ್ಟೆ, ಇದು ಹೊಟ್ಟೆ, ಇದು ಕೆಳಗಿನ ಪ್ರೈವೇಟ್ ಪಾರ್ಟ್, ಇಲ್ಲಿ ಕಾಲ ಒಂದು ತುದಿ ಕಾಣ್ತದೆ ಇಲ್ಲಿ. ಈ ಹೆಣ್ಣು ಈ ರೂಮಿನ ಈ ಬಟ್ಟೆಯನ್ನು ಬೆಡ್ಶೀಟನ್ನು ಅಲ್ಲಿಗೆ ಎಳೆಯೋದು. ಪುನಃ ಮರುದಿನ ಮಾಡ್ತಾರೆ, ಅದೇ ಸಮಯಕ್ಕೆ ಅದು ಬರ್ತದೆ. ನಿಮಗೆ ಕಾಣ್ತದೆ, ನಮಗೆ ಕಾಣೋದಿಲ್ಲ. ಕಾಣಲಿಕ್ಕೆ ಕಾರಣ ಏನು? ಈಗ ಅನುಷ್ಠಾನ ಅಂತ ಹೇಳ್ತೀರಿ, ಹೇಗೆ ಅನುಷ್ಠಾನ ಏನು? ಅನುಷ್ಠಾನದಿಂದಾದಂತಹ ಅನುಗ್ರಹಗಳೇನು ಅಂತ. ಈ ಅನುಷ್ಠಾನ ಮಾಡಲಿಕ್ಕೆ ಒಬ್ಬರು ಕಾರಣ ಇದ್ದಾರೆ, ಅವ್ರು ಬೇಕಲ್ಲ. ಇದರ ಹಿಂದೆ ನಾನು ಹೋಗ್ತೇನೆ, ಇದು ನನಗೆ ಹಾಗೆ ಕಾಣ್ತದೆ, ಹೀಗೆ ಕಾಣ್ತದೆ, ಇದು ಸರ್ಪ ಬೀಳ್ತದೆ, ಹೀಗೆ ಆಕ್ಸಿಡೆಂಟ್ ಆಗ್ತದೆ, ಇದೆಲ್ಲ ಕಾಣ್ತದೆ. ಕಾಣುವಾಗ ಅನೇಕ ಜ್ಯೋತಿಷರ ಹತ್ರ ಹೋಗ್ತದೆ. ಒಬ್ಬರು ಜ್ಯೋತಿಷರು ದಾರಿ ತೋರಿಸ್ತಾರೆ. ಅವರು ಶಶಿಧರ ಭಟ್ ಮುಕ್ರಂಪಾಡಿಯಲ್ಲಿದ್ದಾರೆ. ಮುಕ್ರಂಪಾಡಿಯಲ್ಲಿ ಒಬ್ಬರು ಶಶಿಧರ ಭಟ್ ಅಂತ ಇದ್ದಾರೆ. ನೀನು ಹೀಗೆ ಮಾಡಬೇಕು, ನೀನು ಒಂದು ಕೆಲಸ ಮಾಡು, ನೀನು ನಾರ್ಮಲ್ ಆಗಿ ಎಲ್ಲಿ ಜಪ ಮಾಡೋದು? ನಾನು ಜಪ ಮಾಡೋದು ದೇಂತಡ್ಕ ವನದುರ್ಗ ದೇವಸ್ಥಾನದಲ್ಲಿ. ಸರಿ, ನೀನು ದೇಂತಡ್ಕಕ್ಕೆ ಹೋಗು, ಅಲ್ಲಿ ಒಂದು ಸುತ್ತಿನ ನಿನ್ನ ಜಪವನ್ನು ಮಾಡು, ಸೀದಾ ಕೊಲ್ಲೂರಿಗೆ ಹೋಗಬೇಕು. ನನ್ನ ಡೀಸೆಲ್ ಬುಲ್ಲೆಟು, ಡೀಸೆಲ್ ಟ್ಯಾಂಕ್ ಫುಲ್ ಮಾಡು, ಇಲ್ಲಿ ವನದುರ್ಗೆಯಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ, ಅಲ್ಲಿ ಜಪ ಮಾಡಿ, ಒಂದು ಸುತ್ತಿನ ಜಪ ಆಗಿ ಸೀದಾ ಹೋಗ್ತೇನೆ ನಾನು. ಅಲ್ಲಿ 1 ವಾರ ಅಲ್ಲಿ ಕೊಲ್ಲೂರಲ್ಲಿ ಇರ್ತದೆ. ಆ ಕೊಲ್ಲೂರಿನಲ್ಲಿ ಹೋಗುವಾಗ, ಅದಕ್ಕಿಂತ ಮೊದಲು ಇಲ್ಲಿ ಹೋಗುವಾಗ ಹೇಳ್ತಾರೆ, ನಿನ್ನ ಅನುಷ್ಠಾನ ಸರಿ ಉಂಟು ಅಂತ ಆದರೆ ನಿನ್ನ ಅನುಷ್ಠಾನದ ದೇವಿ ಶಕ್ತಿ ನಿನಗೊಂದಲ್ಲಿ ಸತ್ಯ ತೋರಿಸ್ತಾಳೆ. ಜಪ ಶುರು ಮಾಡ್ತದೆ. ಮಧ್ಯಾಹ್ನ ಊಟಕ್ಕಾಗುವಾಗ ನಾನು ಚಂಡಿಕಾ ಹವನಾದ ಜಾಗದಲ್ಲಿ ಕೂತಿರ್ತೇನೆ, ಊಟಕ್ಕೆಲ್ಲರಿಗೆ ಕೂತ್ಕೊಳ್ಳಿಕ್ಕೆ. ನಾನು ಒಂದು ಬಾಳೆ, ನನ್ನ ಬಲಭಾಗದಲ್ಲಿ ಒಂದು ಬಾಳೆ ಇರ್ತದೆ, ಅದು ಸ್ವಲ್ಪ ಹರಿದಿರ್ತದೆ, ಅದರಲ್ಲಿ ಯಾರು ಬಂದು ಕೂತ್ಕೊಳ್ಳೋದಿಲ್ಲ. ಅದನ್ನು ತೊಳೆದಿಟ್ಟಿದ್ದೇನೆ ನಾನು. ಒಂದು ಹಳದಿ ಬಣ್ಣದ ಬಟ್ಟೆಯ ಹಸಿರು ರವಿಕೆಯ ಒಂದು ಮುದುಕಿ, ಮಲ್ಲಿಗೆ ಸುಟ್ಟಿದ ಒಂದು ಮುದುಕಿ, 80 ವರ್ಷ ಆಗ್ಬೋದು, ಬನ್ನಿ ಕೂತ್ಕೊಳ್ಳಿ. ನನಗೆ ನೀನು ಇಟ್ಟದ, ನೀನು ಯಾರು ನೀನು ಅಂತ ಹೇಳ್ತೀನಿ. ಕೂರುವುದಕ್ಕಿಂತ ಮೊದಲೇ ಬೆದಂಬೆ ಹೆಂಗಸು. ಇದೇನು ಹೀಗೆ? ನಿಮಗೆ ಇಟ್ಟದ್ದಮ್ಮ, ಬನ್ನಿ ಕೂತ್ಕೊಳ್ಳಿ, ನೀವು ಸ್ವಲ್ಪ ಆಚೆ ಕೂತ್ಕೊ ಅಂತ ಹೇಳಿ. ಸರಿ, ನಾನು ಆಚೆಗೆ ಕೂತೀನಿ. ನಿನ್ನ ಗುರುತ ಎಲ್ಲ ಪರಿಚಯ ಎಲ್ಲ, ನೀನು ನನಗೆ ಬಾಳೆ ಎಲ್ಲ ಇಡ್ತೀಯ ಅಂತೇಳಿ. ನನಗೆ ಗೊತ್ತಿಲ್ಲಮ್ಮ, ನನಗೆ ನೀವು ಇಲ್ಲಿ ಯಾರಿಲ್ಲ, ಈಗ ತೊಳೆದಿಟ್ಟೆ, ತಪ್ಪಾದರೆ ಕ್ಷಮಿಸಿ. ಏನಿಲ್ಲ, ಊಟ ಮಾಡು ಅಂತ ಹೇಳಿ. ನಾನು ಮಂಗಳೂರಿಂದ ಬಂದದ್ದು.
ಮಂಗಳದೇವಿ ಕೇಳಿದ್ಯಾ ಅಂತ ಹೇಳಿ ಸ್ವಲ್ಪ ಹೊಡಿಲಿಕ್ಕೆ ಶುರು ಆಯ್ತು ಇಲ್ಲಿ. ಮಂಗಳದೇವಿಯ ನೋಡಿದ್ಯಾ ಅಂತ ಕೇಳ್ತಾಳೆ. ಏನು ವಿಷಯ ಇದು? ನಾನು ಪದ್ಮನಾಭ ಐತಾಳ್ರ ಹೆಂಡತಿ ಅಂತ ಹೇಳ್ತಾರೆ. ನನಗೆ ಗೊತ್ತಿದೆ ಅಮ್ಮ, ಪದ್ಮನಾಭ ಐತಾಳ್ರ ನನಗೆ ಗೊತ್ತಿದೆ, ಅಲ್ಲಿ ಎಲ್ಲರನ್ನೂ ನನಗೆ ಪರಿಚಯ ಇದೆ, ಅವರ ಹೆಂಡ್ತಿ ನಾನು ಅಂತ ಹೇಳ್ತಾರೆ. ಹೌದಾ, ಭಾರಿ ಇದಾಯಿತು. ನಾನು ಆ ತಾಯಿಯನ್ನು ಅಲ್ಲೇ ಕೂತು ನಾನು ಸಪ್ತಶತಿ ಪಾರಾಯಣ ಎಲ್ಲ ಮಾಡ್ತಾ ಇದ್ದೆ, ಅಲ್ಲಿ ಜಪ ಮಾಡ್ತಾ ಇದ್ದೆ. ನಾನು ಅಲ್ಲೇ ಜಪ ಮಾಡ್ತಾ ಇದ್ದೆ. ನಮ್ಮ ಮನೆ ದೇವರು ಮಂಗಳದೇವಿ, ಮೂಲ ದುರ್ಗೆ ಅವಳು, ಅವಳನ್ನೇ ನಾನು ಜಪ ಮಾಡ್ತಾ ಇರೋದು. ಕೈ ತೊಳಿಲಿಕ್ಕೆವರೆಗೆ ಒಟ್ಟಿಗಿದ್ದೆವು ಸ್ವಾಮಿ. ಪದ್ಮನಾಭ ಐತಾಳ್ರ ಹೆಂಡತಿ ಅಂತ ಹೇಳಿದ ಹೆಂಗಸೇ ಇಲ್ಲ. ಅಲ್ಲಿಂದ ಬಂದು ಫಸ್ಟಿಗೆ ಹೋದದ್ದು ನಾನು ಮಂಗಳದೇವಿಗೆ, ಪುನಃ ಅದೇ ಪದ್ಮನಾಭ ಐತಾಳ್ರಲ್ಲಿ ಹೋಗಿದ್ದೇನೆ. ಮುಖವಾದೆ ಎಲ್ಲವಾದೆ, ಆ ವರ್ಷ ಮಾತ್ರ ಚೇಂಜು. ಅಲ್ಲಿ ಹರೀಶ ಅಂತ ಇದ್ದಾರೆ, ಅಲ್ಲಿರೋರೆಲ್ಲರೂ ನನಗೆ ಪರಿಚಯ. ಆಯ್ತಾಳ್ರಿ ನೀವು ಸ್ವಲ್ಪ ಮೊನ್ನೆ ಕೊಲ್ಲೂರಿಗೆ ಹೋಗಿದ್ದೆ? ಹೌದು ಹೌದು, ನೋಡಿದ್ರೆ ಹೌದು ಅಂತ ಹೇಳಿ. ನಿಮ್ಮ ಯಜಮಾನರಲ್ಲಿ ಅವರೆಲ್ಲ ಇಲ್ಲೇ ಇದ್ರಪ್ಪ, ನಾವು ಹೋಗಿದ್ದೇವೆ, ನಮಗೊಂದು ಪೂಜೆ ಇತ್ತು ಅಂತ ಹೇಳಿದ್ರು. ಅವ್ರು ಮಾತಾಡೋದು ಹಾಗೆ. ಅವರು ಹೋಗಲಿಲ್ಲ, ಅಮ್ಮಲ್ಲೇ ಇದ್ದಾರೆ. ಪದ್ಮನಾಭ ಐತಾಳ್ರ ಯಜಮಾಂತಿ ಮಂಗಳದೇವಿಯಲ್ಲಿದ್ದೆ. ಊಟಕ್ಕೆ ನಾನು ಮಾಡಿಟ್ಟಿದ್ದೇನೆ. ಅವಾಗ ನೆನಪಾಯಿತು, ಶಶಿಧರ ಭಟ್ರು ಹೇಳಿದರು, ನಿನ್ನ ಅನುಷ್ಠಾನ ಸರಿ ಇದೆ ಅಂತ ಆದರೆ ನಿನ್ನ ಅನುಷ್ಠಾನದ ಶಕ್ತಿ ನಿನಗೊಂದು ಸತ್ಯವನ್ನು ತೋರಿಸ್ತದೆ ಅಂತ ಹೇಳಿ. ನೋಡುವಾಗ ಮಂಗಳದೇವಿಯಲ್ಲಿ ಪದ್ಮನಾಭ ಐತಾಳ್ರ ಹೆಂಡತಿ ನಾನು ಅಂತ ಹೇಳಿದವಳೇ, ಅವಳೇ ಮೂಲದುರ್ಗೆ. ಅವಳಿಗೆ ನಾನು ಬಾಳೆ ಎಲ್ಲ ತೊಳೆದು ಕೂರಿಸಿ ಒಟ್ಟಿಗೆ ಊಟ ಮಾಡಿ ಬಂದೆವು. ಈಚೆವರೆಗೂ ಅವರಿಲ್ಲ. ಅಲ್ಲಿಂದ ಅನುಷ್ಠಾನ ಶುರುವಾಗ್ತದೆ. ಅನುಷ್ಠಾನ ನಿರಂತರ. ಬೆಳಿಗ್ಗೆ ನಡುರಾತ್ರಿ 2 ಗಂಟೆಗೆ ನಾನು ಎದ್ದರೆ ನನ್ನದು 7 ಗಂಟೆವರೆಗೆ ಜಪ. ನಿದ್ದೆ ಸಂಸಾರ ಒಳಗೆ, ಅಪ್ಪ ಅಮ್ಮ ಒಂದು ಒಳಗೆ, ನಾನಿಲ್ಲಿ. ನಡುರಾತ್ರಿ 1-2 ಗಂಟೆಗೆ ನಾನು ಸ್ನಾನ ಮಾಡಿ ಎದ್ದು ಕೂತ್ರೆ 6:30-7 ಗಂಟೆಗೆ ನಾನು ಜಪ ಎಂದು ಹೇಳೋದು. ಆ ಸಣ್ಣ ಮಗು ನಡುರಾತ್ರಿ ಬಂದು ಬೆನ್ನು ಬರಗ್ತದೆ ಹೀಗೆ. ಅವಳು ಎಲ್ಲರ ಮಲಗಿದ್ದಾಳೆ, ಅವಳು ಎದ್ದು ಬರ್ತಾಳೆ. ಅಲ್ಲಿಗೆ ಮತ್ತೆ ನಿಲ್ಲಿಸಿದೆ. ಅದೊಂದು ನನಗೆ ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಈ ಲೋಕದಲ್ಲಿ ಇರಲಿಲ್ಲ. ಒಮ್ಮೆ ಇಡೀ ಕೈಕಾಲು ಬಿಟ್ಟಿದ್ದೇನೆ. ಈ ಅವಳ ಕೈಯಲ್ಲಿ ಉಗುರಿತ್ತು, ಹೀಗೆ ಬಂದು ಅವಳು ಹಿಡ್ಕೊಂಡಾಗ ಟಪ್ಪ ಇದ್ದೆ. ಜಪದಲ್ಲಿ ಎಷ್ಟೋ ಜನ ಲೈವಲ್ಲಿ ಹೇಳ್ತಾರೆ, ಗುರುಜಿ ಆಪ್ ಆಯೆ थे, मेरे रूम पे आए थे, आप सोफ़ा में बैठे थे, मुझे पता नहीं, आपका जो माला है ना वो मेरे आंखों के सामने ऐसा हो रहा था. ಈಗ ಒಂದು ಪ್ರಶ್ನೆ, ಈಗ ನೀವು ಜಪಕ್ಕೆ ಹೋಗೋದು, ರಾತ್ರಿ 2 ಗಂಟೆ ಕೂತ್ಕೊಳ್ಳೋದು, ಈ ಟೈಮಲ್ಲಿ ಮೇಡಮ್ ಅವ್ರು ಅಂತ ಹೇಳ್ತಿದ್ರು, ಅವರೆಲ್ಲ ಭಯ ಪಡ್ತಿರ್ಲಿಲ್ವಾ? ಇಲ್ಲ. ಯಾಕೆ ಅಂತಂದರೆ ಮೇಡಮು ಮಕ್ಕಳು, ಹೌದು, ಇಬ್ಬರು ಹೆಣ್ಮಕ್ಳು. ಹೌದು. ಇಲ್ಲ, ಸಣ್ಣವಳು ಅವಾಗ ಆಗಿದ್ದಷ್ಟೇ. ಅವಳು ಒಳಗೆ ಸಣ್ಣ ಇದರಲ್ಲಿ ಇರ್ತಾಯಿದ್ರು. ಆದರೆ ನನಗೆಲ್ಲ ಇದರಲ್ಲಿ ನನಗೆ ನನ್ನ ಹೆಂಡತಿಯ ಆ ಒಂದು ಸಪೋರ್ಟ್ ಇದ್ದ ಕಾರಣ ನಾನು ಇವತ್ತೇನು ಸೇವೆ ಮಾಡ್ತಾ ಇದ್ದೇನೆ, ಏನು ಬಯಸದೆ ನನಗೆ ಇದರಲ್ಲಿ ದೇವರು ಕೊಡ್ತಾನೆ. ಆದರೆ ಹೀಗೆ ನಾನು ಯಾರ ಹತ್ರ ಕೂಡ 1 ರೂಪಾಯಿ ಕೇಳಿದ್ದಿರಲಿಕ್ಕಿಲ್ಲ. ಈಗ ಉಳ್ಳಾಲ್ತಿ ಸ್ನಾನಕ್ಕೆ ಹೋದರೆ ಕೆಲವರನ್ನು ಹೋಗ್ಲಿಕ್ಕೆ ಹೇಳಿ ಅಲ್ಲಿ ಕೆಲವರು ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟು ಕಾಲಿಡಿತಾರೆ. ಆದರೆ ಏನು ಕೊಡ್ತಾರೆ ಅವ್ರು ಆಚೆ ತಿರುಗುವಾಗ ನಾವು ಅದನ್ನಲ್ಲಿ ಹಾಕಿ ಬರ್ತೇವೆ. ಅವಳೊಂದು ಮಾತು ಹೇಳಿರ್ತಾಳೆ ಇಲ್ಲಿ ಕೂತಾಗ, ನನ್ನ 1 ಪೈಸೆ ಅದರಲ್ಲಿ ನೀನು ಅಕ್ಕಿ ತಗೊಂಡು ನಿನ್ನ ಮನೆಗೆ ಹೋಗ್ಲಿಕ್ಕಿಲ್ಲ ಅಂತ. 1 ಪೈಸೆ ಅಕ್ಕಿ ಸಮೇತ ನಿನ್ನ ಮನೆಗೆ ನೀನು ತಗೊಂಡು ಹೋಗ್ಲಿಕ್ಕಿಲ್ಲ. ನೀನು ಸೇವೆ ಮಾಡು, ನಿನ್ನೊಟ್ಟಿಗೆ ನಾನಿದ್ದೇನೆ. ಆ ಫ್ರೀ ಸರ್ವಿಸನ್ನು 15 ವರ್ಷ ಇಲ್ಲಿ ಹೊರಗೆ ಸ್ವಾಮಿ, ಇವರೆಲ್ಲ ಇಲ್ಲಿ ಮಲಗುವವರು, ನಾನು ಹೊರಗೆ ಕೂತ್ಕೊಂಡು ಫ್ರೀಯಾಗಿ ಕೊಟ್ಟಿದ್ದೇನೆ. ಎಷ್ಟೋ ಜನಕ್ಕೆ ಮಾತಾಡಿದೆ, ಏನೇನು ಕೇಸುಗಳು ಹಿಡಿದು ಕೊಟ್ಟಿದೆ. ಎಷ್ಟೋ ಜನಕ್ಕೆ ಒಳ್ಳೆಯದಾಗಲಿ, ಯಾರಿಗಿದ್ರೂ ಅವಳ ಆ ಅಮ್ಮನ ಪ್ರಸಾದ ಹೋಗಬೇಕು. ಇವತ್ತಿಗೆ 21 ಪ್ಯಾಕೆಟಲ್ಲಿ ಕಟ್ಟಿ ಇಟ್ಟಿದ್ದೇವೆ. ಈಗ ನಾಳೆ ಅದು ಹೋಗಬೇಕದು, ಅಂಡಮಾನಿಗೆಲ್ಲ ಉಂಟು ಅದರಲ್ಲಿ.
ಒಂದು ನಮಗೆ ಇದೀಗ ತರ್ಕಕ್ಕೆ ನಿಲ್ಕದ್ದು ಅಂತ ಕಡೆಯದಾಗಿ ಹೇಳಬೇಕು, ಅಥವಾ ಇದನ್ನು ಜ್ಯೋತಿಷ್ಯ ಅಂತ ಹೇಳಬೇಕು, ಅಥವಾ ಇವರಿಗೆ ಕಾಣ್ತಿರುವಂತಹ ಆ ಶಕ್ತಿಗಳು ಅಥವಾ ಕೇಳ್ತಿರುವಂಥ ಶಬ್ದಗಳು ಇದನ್ನು ನಿಮ್ಮ ಎದುರು ಹೇಗಿಡಬೇಕು, ಬನ್ನಿಸಬೇಕು ಗೊತ್ತಿಲ್ಲ. ನಾವು ಆರಂಭದಲ್ಲಿ ಇವರನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಬಂದದ್ದು 75 ಚಲನಚಿತ್ರಗಳಲ್ಲಿ ನಟಿಸಿರುವಂತಹ ನಟ ಈಗ ಜ್ಯೋತಿಷಿ ಅನ್ನುವಂತಹ ಒಂದು ಲೈನನ್ನು ಇಟ್ಕೊಂಡು ಬಂದದ್ದು. ಇದೀಗ ಲೈನ್ ದಾಟಿದೆ, ಬೇರೆ ಬೇರೆ ಹಂತಕ್ಕೆ ಹೋಗ್ತಾ ಇದೆ, ಬೇರೆ ಬೇರೆ ರೀತಿ ಕೂಡ ಆಗ್ತಾ ಇದೆ. ನಟ, ಜ್ಯೋತಿಷಿ, ಒಂದಷ್ಟು ಪವಾಡಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನೇರವಾಗಿ ಆ ಪ್ರಶ್ನೆ ಕೇಳಿದ್ದೇನೆ, ನಿಮಗೆ ಕಾಣ್ತದೆ, ನಮಗೆ ಕಾಣೋದಿಲ್ಲ, ಅದು ಇಲ್ಲವೇ ಇಲ್ಲ ಅಂತ ಹೇಳುವಂಥ ಪವಾಡ ಭಂಜಕ ಹುಲಿಕಲ್ ನಟರಾಜ್ ಅವರಿಗೆ ಸವಾಲು ಸ್ವೀಕರಿಸ್ತೀರಾ ಅಂತ. ಖಂಡಿತವಾಗಿ ನಾನು ಅವರಿಗೆ ಸವಾಲು ಹಾಕ್ಲಿಕ್ಕಿಲ್ಲ, ಆದರೆ ಅವರಿಗೆ ಅದನ್ನು ನೋಡ್ಬೋದು. ಈಗ ನೋಡ್ಬೋದು, ಅವರು ನೋಡ್ಬೋದು, ಅವರಷ್ಟಕ್ಕೆ ನೋಡ್ಬೋದು. ಅಲ್ಲೇ ಈಗ ನಮಗೀಗ ಎಲ್ಲಿಂದ ಒಂದು ಕಾಲ್ ಬರ್ತದೆ, ವಿಡಿಯೋ ಕಾಲ್ ಬರ್ತದೆ, ಆ ಮನೆಯವರಿಗೆ ಅದು ಗೊತ್ತಾಗಿರುವುದಿಲ್ಲ, ಆದರೆ ಅದು ನಮಗೆ ಕಾಣುತ್ತದೆ. ಆ ವ್ಯಕ್ತಿ ಅವರು ಹೇಳಿದಾಗ ಇಂಥ ವ್ಯಕ್ತಿ ಇಂಥ ವ್ಯಕ್ತಿ ಇಂಥ ವ್ಯಕ್ತಿ ಹೌದು ಅಂತ ಹೇಳೋದು ಅಲ್ಲಿರ್ತದೆ. ಓಕೆ, ಇದಕ್ಕೆ ಚಾಲೆಂಜ್ ಅಂತ ಹೇಳಲಿಕ್ಕಿಲ್ಲ, ಅವರು ನೋಡ್ಬೋದು ಅದನ್ನು. ಯಾಕೆಂತ ಹೇಳಿದ್ರೆ ಚಾಲೆಂಜ್ ಕಟ್ಟೋದಂಥದ್ದಾಗಲಿ, ಮ್ಯಾಜಿಕ್ ಮಾಡುವಂಥದ್ದಾಗಲಿ, ಹೀಗೆ ವಿಭೂತಿ ಕೊಡುವಂಥದ್ದಾಗಲಿ ಅದು ಯಾವುದು ಇಲ್ಲ. ಚಾಲೆಂಜ್ ಅಲ್ಲ, ಅಲ್ಲಲ್ಲ, ಸತ್ಯಕ್ಕೂ ಇದೆ ಅಂತ ಖಂಡಿತವಾಗಿಯೂ ಇದೆ. ಈಗ ಅವರು ಇಲ್ಲ ಅಂತ ಹೇಳೋದು, ಅವರು ಇಲ್ಲ ಅಂತ ಹೇಳ್ತಾರೆ, ಯಾಕಂದರೆ ಅವರ ದೃಷ್ಟಿಯಲ್ಲಿ ಇಲ್ಲ. ನಮ್ಮ ಅನುಷ್ಠಾನಕ್ಕೆ ಅದು ಕಣ್ಣಿಗೆ ಕಾಣ್ತದೆ. ಹೇಳಿದರೆ ಅದನ್ನು ನಾವು ಅಲ್ಲಿ ಹೇಳುವಾಗ, ಈಗ ಒಬ್ಬರು ಈಗ ನೀವು ಒಬ್ಬರ ಹತ್ರ ಈಗ ಮಾತಾಡಿದ್ರಿ, ಈಗ ನನ್ನ ಮಗು ತೀರಿ ಹೋಗಿತ್ತು ಇಷ್ಟು ಸಮಯ, ಅವಳು ಇಂಥ ಡ್ರೆಸ್ಸಿನಲ್ಲಿ ಕೊನೆಯದು ಚಿತ್ರ ನಾವು ತೆಗೆದಿದ್ದೆವು, ಅದಲ್ಲಿ ಇತ್ತು, ಅಲ್ಲೇ ಕೂತದವಳು, ಆದರೆ ಅವರಿಗೆ ಕಂಡಿದೆ, ಅವಳು ಇಲ್ಲದಿದ್ದರೂ ತೊಂದರೆ ಇಲ್ಲ, ನಿನ್ನ ಇದರಲ್ಲಿ ಜನ್ಮ ಆಗ್ತದೆ ಅಂತ ಅವರು ಹೇಳಿರ್ತಾರೆ. ಅದು ಇದೇ ಪ್ರಕಾರ ಇಲ್ಲಿ ಆಗಿದೆ. ನಾನು ಹೇಳಿದ್ದು ಅಂತ ಆಗೋದು ಅಂತ ಅಲ್ಲ, ಅದರಲ್ಲಿ ಆ ದೇವರ ಕೃಪೆ ಅವರ ಮೇಲೆ, ಆ ಉಳ್ಳಾಲ್ತಿ ಅಮ್ಮನವರ ಕೃಪೆ ಮತ್ತು ಮಹಾಕಾಳಿ ಮಂತ್ರ ದೇವತೆಯ ಕೃಪೆ ಅವರಿಗಾಗಿದೆ. ಅದಕ್ಕೋಸ್ಕರ ಆ ಮನೆಯಲ್ಲಿ ಮತ್ತೊಂದು ಜನ್ಮ ಆಗಿದೆ. ಸೈಕಲಾಜಿಕಲಿ ಏನಾದರೂ ಮಾಡ್ತೀರಾ ನೀವು? ಹೇಗೆ? ಈ ಕುಳಿತವರನ್ನ ಹಾಗೆ ಒಂದು ಭ್ರಮೆಯಲ್ಲಿ ತೇಲಾಡಿಸುವಂಥದ್ದು ಯಾಕೆ ನಾನು ಕೇಳಿದೆ ಅಂತಂದರೆ, ಇಂಥದ್ದೆಲ್ಲ ಆದಾಗ ಬರುವಂಥದ್ದು ಎರಡು ಪ್ರಶ್ನೆ, ಒಂದು ವೈಜ್ಞಾನಿಕ, ಇನ್ನೊಂದು ಸೈಕಾಲಜಿ ಅಲ್ವಾ? ಈ ಆಶ್ಚರ್ಯ ಏನು ಅಂತಂದರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಇದೆ ಅಂತಲೂ ಹೇಳೋದಿಲ್ಲ, ಅನುಭವ ಆಗಲಿಲ್ಲ. ಓಕೆ, ತರ್ಕಕ್ಕೆ ನಿಲ್ಕದ್ದು ಅಂತ ಯಾಕೆ ಕೇಳಿದ್ದೇನೆ ಅಂತಂದರೆ, ಇಲ್ಲ ಅಂತ ಹೇಳುವವರು ನನಗೆ ಬೈಬಾರ್ದು, ಇರುವಂತ ಹೇಳುವವರು ಬೈಬಾರ್ದು. ಯಾಕೆ ಅಂತಂದರೆ, ಈ ಇಂಟರ್ವ್ಯೂಗೆ ನಾವು ಮತ್ತೆ ಹೇಳ್ತೇನೆ, ಚಲನಚಿತ್ರ ನಟ ಜ್ಯೋತಿಷಿ ಆದ್ದು ಅನ್ನುವಂಥ ಲೈನಲ್ಲಿ ಬಂದಿರೋದು ಹೋಗ್ತಾ ಉಂಟು. ವಿಶೇಷವಾಗಿ ಬೇರೆ 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 ಅನುಷ್ಠಾನ, ಜಪ, ಆರಾಧನೆ, ನಂಬಿಕೆ, ಆಸೆಗಳನ್ನು ಬಿಟ್ಟಂಥದ್ದು. ಒಂದು ಆಸೆ ಇರ್ತದೆ, ನಾನು ಅಷ್ಟು ದೊಡ್ಡ ಜನ ಆಗಬೇಕು, ಇಷ್ಟು ದೊಡ್ಡ ಜನ ಆಗಬೇಕು, ನನಗೆ ಅಷ್ಟು ದುಡ್ಡು ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು, ಅವನಂತೆ ನಾನು ಆಗಬೇಕು ಅಂತ. ಇದೆಲ್ಲ ಬಯಕೆಗಳನ್ನು ದೂರ ಇಟ್ಟು, ಯಾವುದಕ್ಕೂ ಬಯಸದೆ, ಯಾರಿಗೆ ಒಬ್ಬರಿಗೆ ಮಾತಾಡಿದರೆ ಅವನು ಅಷ್ಟು ಕೊಡ್ತಾನೋ ಇಷ್ಟು ಕೊಡ್ತಾನೋ ಬಯಸದೆ, ಕೊಟ್ಟ ದುಡ್ಡನ್ನು ವಾಪಸ್ ಕೊಟ್ಟು ಕಳಿಸಿದ್ದು ಉಂಟು. ನಿನ್ನ ದುಡ್ಡು ನನಗೆ ಬೇಡ, ಇದು ಮರ್ಯಾದೆಯ ದುಡ್ಡಲ್ಲ. ಈಗ ನೀವು ನಿಮ್ಮ ಆ್ಯಪಿಂದ ದುಡ್ಡು ಮಾಡಿದ್ದೀರಾ? ಖಂಡಿತವಾಗಿ ನಾನು ಅದರಿಂದ ಮಾಡ್ತಾ ಇದ್ದೇನೆ, ಅದರಿಂದ ನಾನು ಖುಷಿಯಾಗಿದ್ದೇನೆ. ಇವನ ಸಂಸಾರ ಆ ಆ್ಯಪಿಂದಾಗಿ ನಡೀತಾ ಇದೆ. ನಾನು ಟ್ಯಾಕ್ಸ್ ಪೇಯರ್, ನಾನು ಅದರಿಂದ ಕನಸು ಸಾಕಾರ ಆಗ್ತದೆ. ಹೌದು. ನಾನು ಯಾಕೆ ಟ್ಯಾಕ್ಸ್ ಪೇಯರ್ ಅಂತ ಹೇಳಿದರೆ, ನನಗೆ ಅದರಲ್ಲಿ ಹೊಟ್ಟೆ ತುಂಬ ಕೊಡ್ತಾರೆ, ಅದಕ್ಕೆ ಟ್ಯಾಕ್ಸ್ ಉಂಟು, TDS, GST ಎಲ್ಲವೂ ಅದನ್ನೆಲ್ಲ ಕಟ್ಟಬೇಕು. ಅಧಿಕೃತವಾಗಿ ಕಟ್ಟಿ ಜೀವನ ಮಾಡ್ತಾ ಇದ್ದೇನೆ. ಇದು ಮಾತು ಹೇಳಲಿಕ್ಕೆ ಕಾರಣ, ಇದನ್ನು ನೋಡಿ ಮಾತಾಡುವವನಂತ ನಾಳೆ ಬರಬಾರ್ದು. ಇದನ್ನು ನೋಡಿ ಮಾತಾಡೋನಂತ ಬಂದರೆ ಮತ್ತೆ ನಾಳೆ ಮಾತಾಡಲಿಕ್ಕಿಲ್ಲ. ಇದು ನನ್ನ ಗುರುಗಳಿಂದ ಬಂದ ಸೀದಾ ಮಾತು. ಇದರ ಹಿಂದೆ ನೀನು ಹೋಗ್ಲಿಕ್ಕಿಲ್ಲ, ಅದು ನಿನ್ನ ನುಡ್ಕೊಂಡು ಬರ್ತದೆ. ಇಷ್ಟೆಲ್ಲ ಆಗುವಾಗ ನಾನು ಒಂದು ಮಾತು ಕೇಳಬೇಕು, ನಿಮ್ಮ ಪೂರ್ವಾಶ್ರಮ ಅಂತ ಕರೆಯುವುದನ್ನು, ಚಲನಚಿತ್ರ ರಂಗವನ್ನು. ಹೌದು, ಪೂರ್ವಾಶ್ರಮದ್ದು ನೆನಪುಗಳು, ಪೂರ್ವಾಶ್ರಮದ ಸ್ನೇಹಿತರು, ಈಗ ಯಾರಾದರೂ ಭವಿಷ್ಯ ಕೇಳಕ್ಕೆ ಬಂದ್ಯಾರ? ಪೂರ್ವಾಶ್ರಮದ ಒಬ್ಬರು ನನಗೆ ಹೀಗೆ ಮಾತಾಡುವಾಗ, ಒಂದು ಅದೇ ಧ್ರುವ 369 ಅಂತ ಹೇಳುವ ಸಿನಿಮಾದಲ್ಲಿ ರಮೇಶ್ ಭಟ್ರು ಬರ್ತಾರೆ. ಅವ್ರು ನನ್ನನ್ನು ನೋಡಿ ಅವ್ರಿಗೆ ಶಾಕ್.
ಮಾರಾಯ, ಸುಧನ್ನು ಅಲ್ವನ? ಹೌದು. ಇದೇನೋ ನಿಂದು ಅಂತ ಹೇಳ್ತಾರೆ. ಅದರ ಪ್ರೊಡ್ಯೂಸರು ನನ್ನ ತಾತನೇ, ಆ ಸಿನಿಮಾದ ಪ್ರೊಡ್ಯೂಸರು ನನ್ನ ತಾತನೇ. ಅವರು ಹೇಳ್ತಾರೆ, ಅವರು ಹೀಗೆ ಅಲ್ಲದು ಗೊತ್ತಾಗ್ತದೆ ಮುಖ ನೋಡಿದರೆ, ಇದೇನಿದು ಇವ ಹೀಗಿದ್ದವಲ್ಲ ಸ್ವಾಮಿ, ಅವನು ನನಗೆ ಪರಿಚಯ ಇದೆ, ಇವ ಸುಧನ್ವ ಮಂಗಳೂರಿನ ಹುಡುಗ, ಇವನೇನಿಲ್ಲಿ, ಇದೇನಿದು ಬೊಟ್ಟೆಲ್ಲ. ಮತ್ತು ಹೀಗೆ ಮಾತಾಡುವಾಗ ಹೇಳ್ತದೆ, ಕೆಲವು ವಿಷಯಗಳು ಬರ್ತದೆ. ಈಗ ಸಿನಿಮಾ ನಟರು ಬರ್ತಾರೆ ಕೇಳಲಿಕ್ಕೆ? ಇಲ್ಲ ಕೇಳಲಿಕ್ಕೆಲ್ಲ ಬರಲಿಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಈಗ ಗೊತ್ತಾಗ್ಬೋದು. ಗೊತ್ತಾಗ್ಲಿಕ್ಕೂ ಸಾಕು. ಆದರೆ ಈವರೆಗೆ ಈ ನನ್ನ ಈ ಅವತಾರ, ನಾನಿರುವ ಕ್ರಮ ಯಾರಿಗೂ ಹಿಡಿಸುವಂಥದ್ದು ಸಿಸ್ಟಮ್ ಅಲ್ಲ. ಈಗ ಸರ್ ಒಂದು ವಿಷಯ ಹೇಳಿ, ಇಲ್ಲಿ ತನಕ ಮಾತಾಡಿದ್ವಿ, ಕಾಮೆಂಟ್ಗಳು ಏನು ಬರ್ಬೋದು? ಕಮೆಂಟ್ಗಳು ಏನು ಬರ್ಬೋದು ಅಂತ ಈಗಲೇ ನಾನು ಹೇಳಿಬಿಡ್ತೇನೆ. ಅದರಲ್ಲಿ ಎರಡು ಬರ್ಬೋದು, ಹೇಳುವವನು ಪುರುಸೊತ್ತಿದ್ದ, ಕೇಳುವವನಿಗೂ ಪುರುಸೊತ್ತಿತ್ತು ಅಂತ. ಓಕೆ, ನನಗೆ ಸ್ವಲ್ಪ ಇರಲಿಲ್ಲ. ಇದು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾದ್ದು. ಯಾಕಂತ ಹೇಳಿದ್ರೆ ಇಷ್ಟು ಪೆಟ್ಟು ತಿಂದಾಗ ಇದೊಂದು ಪೆಟ್ಟು ನಮಗೆ ತಿನ್ನೋದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಅವನೇನು ದೇವರ ಅಂತ ಕೇಳಿಯಾರು, ಅವನೆಂತ ದೇವಮಾನವನ ಅಂತ ಕೇಳಿಯಾರು. ಅವನು ನಾಳೆದ್ದು ಹೇಳ್ತಾನಂತೆ, ಅವನು ಹೇಳಿದ್ದು ಮರ ಬಿದ್ದಿತ್ತಂತೆ. ಆ ಊರಿನಲ್ಲಿ ಹೋಗಿ ಕೇಳಲಿ, ಅವರು ಆ ಊರಿನಲ್ಲಿ ಹೋಗಿ ಕೇಳಲಿ. ಅಂದ ಇಂಚ ಆತಂಡಿಗೆ ಅನ್ನ ಆರು ಶಾಸ್ತ್ರಿ ಇಂಚ ಪಂಟೇರಿಗೆ ರಡ್ಡು ದಿನ ದುಂಬು ಬರ್ಪಿ ಮುಜಿದಿನೊಟ್ಟು ಇಡೀ ಪಿಂಗವರ ದಾಟಿ ಗರ್ಭಗುಡಿಟ್ಟು ಹೊತ್ತನಿಗೆ ಅಂದಗೇನ, ಅದು ಕೇಳಲಿ. ಸಂದರ್ಶನದ ಅವಧಿ ಗೊತ್ತಾಗ್ತಿಲ್ಲ, ಬಟ್ ಸಂದರ್ಶನದಲ್ಲಿ ಒಂದಷ್ಟು ವಿಶೇಷವಾದಂಥದ್ದು ಮತ್ತು ವಿಚಿತ್ರ ಅಂತ ಅನಿಸುವಂಥದ್ದು ಮಾತನಾಡ್ತಾ ಹೋದರು. ಸಾಮಾನ್ಯರಿಗೆ ಇದು ತರ್ಕಕ್ಕೆ ನಿಲುಕದ್ದು. ಅನುಷ್ಠಾನ, ಅನುಗ್ರಹ, ದೇವರು ಕಣ್ಣಿಗೆ ಕಾಣುವಂಥದ್ದು, ದೈವವೋ ದೇವರು, ಇವೆಲ್ಲವೂ ಕೂಡ ನಮಗೆ ಹೊಸತು, ಅವರಿಗೆ ಇದು ಮಾಮೂಲು. ಯಾಕೆಂತಂದರೆ ಅವರು ಬಹಳಷ್ಟು ಜನರ ಭವಿಷ್ಯವನ್ನು ಹೇಳೋರು. ಭವಿಷ್ಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ಏನೊಂದು ಕಾಣ್ತದೆ ಸ್ವಾಮಿ. ನಾವು ಅವ್ರನ್ನ ಭವಿಷ್ಯ ತೀರ್ಮಾನ ಮಾಡಲಿಕ್ಕೆ ನಾವು ಯಾರು? ಅವರಿಗೆ ಕಂಡದ್ದನ್ನು ಹೇಳುವವರು, ಬದುಕಿನ ಸತ್ಯಗಳನ್ನು ಅವರಿಗೆ ತಿಳಿಸುವವರು, ಕೇಳಿದವರು ಅದನ್ನು ಸತ್ಯ ಅಂತ ಒಪ್ಪಿಕೊಳ್ತಾರೋ ಅಥವಾ ಇಲ್ವೋ ಅಂತ ಅದು ಅವರವರಿಗೆ ಬಿಟ್ಟದ್ದು. ನಾವು ಬಂದು ಕೂತದ್ದು ಸಿನಿಮಾ ನಟ ಜ್ಯೋತಿಷಿ ಆದರು ಅಂತ ಅಚ್ಚರಿಗೆ ಕಾರಣ ಆಗ್ತಾ ಇದ್ದಾರೆ. ಬಲ್ನಾಡಿನ ಸುಧನ್ವ ಕುಮಾರ್ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದರು. ಇವರಿಗೆ ಜನ ವಿರೋಧ ಮಾಡಿದಲ್ಲ, ಇವರ ತಂದೆಯೂ ಕೂಡ ಇವರ ವರ್ತನೆಯನ್ನು ನೋಡಿ ವಿರೋಧವನ್ನು ವ್ಯಕ್ತಪಡಿಸಿದರು. ತದ ಬಳಿಕ ಇವರ ಮಾತುಗಳಿಂದ ಅವರಿಗೆ ಕೆಲವು ಸತ್ಯಗಳು ಅರಿವಾಯಿತು ಅನ್ನುವಂಥದ್ದನ್ನು ಹೇಳಿದರು. ಅವರ ಮಡದಿ ಮತ್ತು ಇಬ್ಬರು ಮಕ್ಕಳು ಸಂಪೂರ್ಣ ಸಂದರ್ಶನವನ್ನು ಕೇಳಿದ್ದಾರೆ. ನಾನು ಇವ್ರ ಹತ್ರ ಕೇಳಿದೆ, ನೀವು 2 ಗಂಟೆಗೆದ್ದು ಅನುಷ್ಠಾನ ಮಾಡುವಾಗ ಮಡದಿ ಮಕ್ಕಳು ಭಯ ಪಡ್ತಿರ್ಲಿಲ್ವ ಅಂತ. ದೇವರ ಆರಾಧನೆ ಅನ್ನುವಂಥ ಕಾರಣಕ್ಕೆ ಇವರು ಯಾವತ್ತೂ ಭಯ ಪಡಲಿಲ್ಲ, ದೇವರ ಆರಾಧನೆಯಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು. ಆಸ್ಟ್ರೋಟಾಕ್ ಅನ್ನುವಂತಹ ಆ್ಯಪ್ನ ಮೂಲಕ ಬಹಳಷ್ಟು ಜನರ ಬದುಕಿನ ಸತ್ಯಗಳನ್ನು ತಿಳಿಸುವಂಥ ಕಾಯಕವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಟ್ಯಾಕ್ಸ್ ಪೇಯರ್ ಆಗಿದ್ದುಕೊಂಡು ಬದುಕನ್ನು ಕಟ್ತಾ ಇದ್ದಾರೆ. ಬಹಳ ಒಂದು ಖುಷಿಯ ವಿಚಾರ ಹೇಳಿದರು. ಪಾಕಿಸ್ತಾನದ ಮಹಿಳೆ ದುಬೈಗೆ ಹೋಗಬೇಕು ಅಂತ ಬೇಡಿಕೊಂಡಾಗ ಅಥವಾ ಕೇಳಿದಾಗ ಬಲ್ನಾಡ್ನ ಉಳ್ಳಲ್ತಿಗೆ ಮಲ್ಲಿಗೆಯನ್ನು ಕೊಟ್ಟರೆ ನೀವು ಹೋಗಬಹುದು ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಅನ್ನುವಂಥದ್ದು ಹೆಮ್ಮೆಯ ಸಂಗತಿ. ಆಕೆ ದುಬೈಗೆ ಹೋದ್ರಂತೆ ಬಲ್ನಾಡ್ನ ಉಳ್ಳಲ್ತಿಗೆ ಹೂ ಕೊಟ್ಟಿದ್ದಾರೆ, ಒಂದು ಚೆಂಡು ಮಲ್ಲಿಗೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆಕೆ ಇಲ್ಲಿಗೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಅವಳು ದುಬೈಯಲ್ಲಿ ಇದ್ದಾಳೆ, ಈಗ ಅವಳಿಗೆ ಇಲ್ಲಿ ಬರಬೇಕು ಅಂತಾಗಿದೆ. ಆದರೆ ಬರಲಿಕ್ಕೆ ನಾವು ಆ್ಯಪಿನಲ್ಲಿ ಇರುವ ಕಾರಣ ನಮ್ಮ ಯಾವುದೇ ಪರ್ಸನಲ್ ಇನ್ಫಾರ್ಮೇಷನ್ ನಾವು ಶೇರ್ ಮಾಡುವಾಗಿಲ್ಲ. ಈ ಎಲ್ಲ ವಿಚಾರ ಅಚ್ಚರಿ ಒಂದು ರೀತಿಯಲ್ಲಿ ಹೇಗಿದೆಯಲ್ಲ ಅಂತ ನಂಬುವವರು, ನಂಬದೇ ಇರುವವರು ಎಲ್ಲರೂ ನೋಡ್ತಾ ಇರಬಹುದು. ಇಂತಹದೊಂದು ಕತೆ ನಮ್ಮ ಊರಿನಲ್ಲಿದೆ, ಇಂತಹದೊಂದು ವ್ಯಕ್ತಿ ನಮ್ಮೂರಿನಲ್ಲಿದ್ದಾರೆ, ಬಲ್ನಾಡ್ನಲ್ಲಿದ್ದಾರೆ ಅಂತ ತಿಳಿಸುವಂಥ ಪುಟ್ಟ ಪ್ರಯತ್ನ. ಅತ್ಯುತ್ತಮ ಕಲಾವಿದ, ಬಹಳಷ್ಟು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿ ಇದೀಗ ಶಾಸ್ತ್ರವನ್ನು ಹೇಳುವಂತಹ
ಸುಧನ್ವ ಕುಮಾರ್ ಶಾಸ್ತ್ರಿಯವರನ್ನು ಮಾತನಾಡಿಸ್ತೇವೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಈ ಸಂದರ್ಶನದ ನಡುಭಾಗದಲ್ಲಿ ಅಥವಾ ಕೊನೆಯ ಭಾಗದಲ್ಲಿ ಅವರು ಲೈವ್ನಲ್ಲಿ ಹೇಗೆ ಮಾತಾಡ್ತಾರೆ ಅನ್ನುವಂಥದ್ದನ್ನು ಕೂಡ ತಾವು ನೋಡಿದ್ದೀರಿ. ಆಸ್ಟ್ರೋಟಾಕ್ನಲ್ಲಿ ಹೇಗೆ ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಮಾತಾಡ್ತಾರೆ ಅನ್ನುವಂಥದ್ದು ಇದು ವಿಶೇಷವಾದಂತಹ ಸಂದರ್ಶನ. ಮತ್ತೆ ಹೇಳ್ತೀವಿ, ತರ್ಕಕ್ಕೆ ನಿಲುಕದ ಈ ಕಥೆಯನ್ನು ಕೇಳಿದ್ದೀವಿ, ಜೊತೆಗೆ ಅವರ ಬದುಕಿನ ಜರ್ನಿಯನ್ನು ಕೂಡ ಕೇಳಿದ್ದೀವಿ. ಇದು ಸುಧನ್ವ ಕುಮಾರ್ ಶಾಸ್ತ್ರಿಯವರ ವಿಶೇಷ ಸಂದರ್ಶನ. ಅಶ್ವಥ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬಲ್ನಾಡು, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.